ध्यानम् परामृष्टमत्यस्य गोप्य रुदन्तं मुहुर्नेत्रे युग्मं रुजन्तं कराम्बोजयुक्तेन शतङ्कनेत्रम् मुहुश्वासकाम्पत्रिरेखांसकण्ठम् सग्रैवं दामोदरं भक्तिबद्धम् इति दृक्स्वलीलाभि आनन्दकुण्डे स्वगोत्रं निमज्जन्तम् अख्यापयन्तम् तदीयेषितज्ञेषु भक्तिर्जितत्वम् पुनः प्रेमतस्तं शतारुतिवन्दे वरं देवमोक्षं मोक्षावधिं माम् न चान्यं ऋणेऽहं वरेष्वादपीह इदं देव पूर्णात गोपालबालम् सदा मे मनस्य वीरसंहिमनै इदं ते मुकाम्बोज अत्यन्तनीलैर्ऋतं कुन्तलैस्निग्धरक्तैश्च गोप्यम् मोहश्चुम्बितं बिम्बरक्तधरमे मनस्याविरस्तम् आलं लक्षलाभै नमो देवदामोदरनन्त विष्णु प्रसीद प्रभु दुःखजलाब्धिमग्नम् कृपादृष्टिरुष्ट्याति दीनं बतानु ग्रहाणेश मामग्नमेदेक्षिदृश्यम् कुबेरात्मजौ बद्धमूर्तैर्मयेद्वत् त्वया मोचितौ भक्ति भजौ कृतौ च तथा प्रेम भक्तिं स्वकामे प्रयच्छ न मोक्षे गृहो मेऽस्ति दामोदरेऽहम् नमस्तेऽस्तु दाम्ने स्फुरद्दीप्तिदाम्ने त्वदीयोदराय विश्वस्य दाम्ने नमो राधिकायै त्वदीया प्रियायै नमो अनन्तलीलाय देवाय तुभ्यम् नमो राधिकायै त्वदीया प्रियायै नमो अनन्तलीलाय देवाय तुभ्यम् हरे कृष्णा कृष्ण कृष्ण हरे 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 रामा 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 हरे 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 कृष्णा कृष्ण कृष्ण हरे हरे ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಹರೇ ಅಲ್ಲಿ ಹೋಸ್ಟ್ ಉಮಾ ಕುಲಕರ್ಣಿಯನ್ನು ಮಾಡಿ ನನ್ನನ್ನು ಕೋ ಹೋಸ್ಟ್ ಮಾಡಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುವಾದ ಓದಿ ಒಬ್ಬೊಬ್ರೆ. ಯಾರು ಓದ್ತೀರಿ ಅನುವಾದ? ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಓದಿ. ನಿತ್ಯ ಸಚ್ಚಿತ್ ಆನಂದ ರೂಪದ ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿವೆ. ಗೋಕುಲದ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯು ಮೊಸರು ಕಡಿಯುತ್ತಿದ್ದ ಮಡಕೆಯನ್ನು ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿ ಹಾಕಿದ್ದ ಮರದ ಒರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ಬೇಗ ಓಡಿ ಬಂದ ಯಶೋದೆಯ ಕೈಗೆ ಅವನು ಸಿಕ್ಕನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಾಯಿಯ ಕೈಯಲ್ಲಿ ಹಿಡಿದಿರುವ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರೆಯಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ ಮೂರು ರೇಖೆಗಳಿಂದ ಕೂಡಿರುವ ಕೊರಳಿನಲ್ಲಿ ಹಾಕಿರುವ ಮುತ್ತುಗಳ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರು ಬಿಡುತ್ತಿರುವುದರಿಂದ
ಅಲುಗಾಡುತ್ತಿದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಸೀತಾಲಕ್ಷ್ಮಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇಂತಹ ಬಾಲಲೀಲೆಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನನಾಗಿರುವ ಭಕ್ತರಿಗೆ, ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲಾ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ ನೂರಾರು ಸಾವಿರಾರು ಸಲ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಜ್ಯೋತಿ ಮಾತಾಜಿ ಹೋಸ್ಟ್ ಮಾಡಿ ಉಮಾ ಕುಲಕರ್ಣಿ ಅನ್ನೋದಕ್ಕೆ. ಹರೇ ಕೃಷ್ಣ. ಪ್ರಭು, ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ, ಅತ್ಯುನ್ನತವಾದ ನಿತ್ಯ ವೈಕುಂಠ ವಾಸವನ್ನಾಗಲಿ, ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆಯವರು ಓದಿ. ಹರೇ ಕೃಷ್ಣ. ಪ್ರಭುವೇ, ಹರೇ. ಕೆಂಪು ಛಾಯೆಯಿಂದ ಕೂಡಿದ ಕರಿ ಗುರುಳುಗಳಿಂದ ಆವೃತವಾದ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಾಳೆ. ನಿನ್ನ ತುಟಿಗಳು ಬಿಂಬಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಹರೇ ಕೃಷ್ಣ. ನಿನಗೆ ಓದ್ತೀರಾ ಮಾತಾಜಿ? ಓದಿ. ಯಾರು ಓದಿಲ್ಲ ಅಂತ ಓದಿದ್ದು, ಓದಿ ಮಾತಾಜಿ. ಓಕೆ ಮಾತಾಜಿ. ದೇವೋತ್ತಮ ಪ್ರಭುವೇ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೇ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಹೊರಳೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನನ್ನು ಕುರಿತ ಪ್ರೇಮ ಭಕ್ತಿ ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನೀನು ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಕೀರ್ತನೆ ಯಾರು ಮಾಡ್ತೀರಿ ಮಾತಾಜಿ? ನೀವು ಮಾಡ್ತೀರಾ, ಬೇರೆ ಯಾರಾದ್ರೂ ಮಾಡ್ಲಾ? ಬೇರೆ ಮಾಡ್ಲಿ ಮಾತಾಜಿ, ಪರವಾಗಿಲ್ಲ. ಓಕೆ, ಯಾರು ಮಾಡ್ತೀರಿ ಮಾಡಿ. ಲಲಿತಾ ಮಾತಾಜಿ. ಮಾಡ್ತೀನಿ ಮಾತಾಜಿ. ಓಕೆ ಮಾತಾಜಿ. ಯಾವ್ದು ಮಾತಾಜಿ? ಕೀರ್ತನೆ ಮಾಡ್ಲಿ. ಕೀರ್ತನೆ ಮಾತಾಜಿ. ಕೀರ್ತನೆನಾ? ಓಕೆ ಓಕೆ, 1 ನಿಮಿಷ ಮಾತಾಜಿ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ,
जय गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुना तीरावनचारी यमुना तीरावनचारी जय राधा माधव कुंज बिहारी जय राधा माधव कुंज बिहारी हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्ण माता जी थैंक यू माता जी ಧನ್ಯವಾದಗಳು. थैंक यू माता जी ಕೃಷ್ಣ ಮಾತಾಜಿ ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಶುರು ಮಾಡಿ ಹರೇ ಮಾತಾಜಿ. ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತು 12 ಮಹಾಜನರ 4ನೇ ದಿನಕ್ಕೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ನಾವು ತರಗತಿಯನ್ನು ಸ್ಟಾರ್ಟ್ ಮಾಡೋಣ, ಶುರು ಮಾಡೋಣ. ಅಜ್ಞಾನತಿಮಿರಹಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾಗತ ಮಹ್ಯಂ ದದಾತಿ ಸೋಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಂಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾನ್ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಭೂಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನೇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸ್ಕ್ರೀನ್ ಒಂಚೂರು ಭಾಷೆ ಫ್ಲೂಟ್ ಒಂದು ನಿಮಿಷ.
ಇದು ಸಣ್ಣ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಒಂದು ನಿಮಿಷ. ಮಿನಿಮೈಸ್ ಮಾಡಿ. ಹರೇ ಕೃಷ್ಣ. ಒಂದು ನಿಮಿಷ, ಒಂಚೂರು ಸ್ಕ್ರೀನ್ ಇದಾಗ್ತಾ ಇದೆ, ಅರ್ಧ ಬರ್ತಾ ಇದೆ. ಸ್ಕ್ರೀನ್ ಒಂಚೂರು ಸಣ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಬಿಟ್ಟೆ ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಜಿ ಸರಿಯಾಗಿದೆ ಮಾತಾಜಿ. ಕಾಣಿಸ್ತಾ ಇದೆಯಾ? ಬರ್ತಾ ಉಂಟು ಮಾತಾಜಿ. ಕಾಣಿಸ್ತಾ ಇದೆ, ನಮ್ಗೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಮತ್ತೆ ಈಗ ಹೋಯ್ತು. ಹಾ, ಬಂತ? ಇಲ್ಲ, ಈಗ ಬರ್ಲಿಲ್ಲ. ಆಗ ಸರಿ ಇತ್ತು. ಹಾ, ಮಾಡ್ತೀನಿ, ಒಂದು ನಿಮಿಷ. ಒಂದು ನಿಮಿಷ, ಏನಾಗ್ತಾ ಇದೆ? ಹರೇ ಕೃಷ್ಣ. ಹಾ, ಈಗ ಬಂತು. ಹಾ, ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ. 12 ಮಹಾಜನರ ಒಂದು ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇವತ್ತು 4ನೇ ದಿನ. ಇವತ್ತು ನಾವು 4 ಕುಮಾರರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸನಕ, ಸನಂದನ, ಸನಾತನ, ಸನತ್ ಕುಮಾರ, ಅಥವಾ ಅವ್ರನ್ನ ಸನಕಾದಿ ಅಂತಲೂ ಕರೀತಾರೆ, ಅಥವಾ ಚತುರ್ಸನ. ಅಂದ್ರೆ ಚತುರ್ಸನ ಅಂದ್ರೆ ಸನದಿ 4 ಹೆಸರುಗಳು ಸನದಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಚತುರ್ಸ್ಥನ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಹಾಗೆ ನೋಡೋದಾದ್ರೆ ಈಗ ಇವ್ರನ್ನ ಮಹಾಜನ ಅಂತ ಹೇಳ್ತಾ ಇದೀವಿ. ಮಹಾಜನ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಮಹಾನ್ ವ್ಯಕ್ತಿಗಳು ಅಂದ್ರೆ ಗ್ರೇಟ್ ಪರ್ಸನ್ಸ್ ಅಂತೆಲ್ಲ ಆತರ. ಇದ್ರದ್ದೊಂದು ಇಲ್ಲಿ ಮಹಾಭಾರತದ ವನಪಾರ್ವದಲ್ಲಿ ಯುಧಿಷ್ಠಿರ ಒಂದು ಈ ಮಹಾಜನರ ಒಂದು ಡೆಫಿನೇಷನ್ ಅಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಅಂದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ. ಮಹಾಜನೋ ಏನ ಗತಾಸು ಪಂತಹ ಅಂದ್ರೆ ಇದನ್ನ ಯುಧಿಷ್ಠಿರ ಹೇಳ್ತಾ ಇರೋದು. ಇವರು ಏನಿದ್ರು ಶುದ್ಧ ಭಕ್ತರು, ಭಗವಂತನ ಶುದ್ಧ ಭಕ್ತರು. ಇವರು ಸ್ವಯಂ ಸಾಕ್ಷಾತ್ಕಾರ ಹೊಂದಿದ ಆಧ್ಯಾತ್ಮಿಕ ಅಧಿಕಾರಿ. ಅವರು ತಮ್ಮ ನಡವಳಿಕೆಯಿಂದ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣತೆಗಾಗಿ ಅವರ ಮಾರ್ಗವನ್ನು ಅನುಸರಿಸಬೇಕು ಎಂಬ ಮೂಲಕ ಮಾದರಿ ಆಗ್ತಾರೆ. ಅಂದ್ರೆ ತಾವು ಮಾಡೋ ಒಂದು ಪ್ರತಿಯೊಂದು ಕಾರ್ಯದಿಂದ ಅವರು ಬೇರೆಯವರಿಗೆ ಮಾದರಿ ಆಗ್ತಾರೆ. ಇವರನ್ನು ಮಹಾಜನ ಅಂತ ಹೇಳ್ತಾ ಇದ್ದಾರೆ. ಇವರು ದೇವರಿಂದ ಅಧಿಕೃತಗೊಂಡ ವ್ಯಕ್ತಿ. ಇವರು ದೇವರನ್ನ ಮತ್ತು ದೇವರ ನಿಯಮವನ್ನು ತಿಳಿದಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಭೌತಿಕ ಪ್ರಪಂಚದಲ್ಲೂ ನೋಡ್ತೀವಿ ಅಲ್ವಾ, ಎಷ್ಟೊಂದು ಜನ ಮಹಾನ್ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ರು. ಅಂದ್ರೆ ಏನಾದ್ರು ಸ್ವಲ್ಪ ದೊಡ್ಡ ಕೆಲಸವನ್ನು ಮಾಡ್ಬಿಟ್ರೆ ಅವ್ನು ಮಹಾನ್ ವ್ಯಕ್ತಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಏನಂತ ಹೇಳಿದ್ರೆ, ಇವರು ಶುದ್ಧ ಭಕ್ತರಾಗಿರ್ತಾರೆ. ಮತ್ತೆ ಇವ್ರು ಮಾಡುವ ಪ್ರತಿಯೊಂದು ಕಾರ್ಯದಿಂದನೂ ಸಹ ಅವರು ಬೇರೆಯವರಿಗೆ ಒಂದು ಮಾದರಿ ಆಗ್ತಾರೆ. ಸೊ ಸ್ವತಃ ಭಗವಂತ ಇದನ್ನಲ್ಲ, ಅವನೇ ಮಾದರಿಯಾಗಿದ್ದಾನೆ. ಎಲ್ಲಾ ವಿಷಯಗಳಲ್ಲೂ ಅವನೇ ಈ ತರ ಮಾಡಿ ಅಂತ ಹೇಳಿ ನಮ್ಗೆ ಒಂದು ಕಾರ್ಯಗಳನ್ನು ಮಾಡಿ ತೋರಿಸಿದಾನೆ. ಅಂದ್ರೆ ನಮ್ಗೆ 3ನೇ ಅಧ್ಯಾಯದಲ್ಲಿ ಒಂದು 21ನೇ ಶ್ಲೋಕದಲ್ಲಿ ಗೊತ್ತಾಗುತ್ತಲ್ಲ, ಅಲ್ಲಿದೆ ಯದ್ಧಾಚರತಿ ಶ್ರೇಷ್ಠ ತತ್ತದೇವೋ ದೇವೇ ತರೋಜನ ಸತ್ವ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಅಂದ್ರೆ ಯಾರು ಶ್ರೇಷ್ಠರಾದವರು ಇದಾರಲ್ಲ, ಅವ್ರು ಹೇಗೆ ನಡೀತಾರೆ ಅದನ್ನೇ ಸಾಮಾನ್ಯ ಜನರು ಅನುಸರಿಸ್ತಾರೆ. ಅವರು ತಮ್ಮ ಮೇಲ್ಪಂಕ್ತಿಯಾದ ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿ ಆ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವಾಗಿ ಮಾಡ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ದೊಡ್ಡ ವ್ಯಕ್ತಿ ಇದನ್ನಲ್ಲ, ತಾನು ಮಾಡಿದ ಕಾರ್ಯದಿಂದ ಅದನ್ನ ಬೇರೆಯವರಿಗೆ ಮಾದರಿ ಆಗೋ ತರ ಕೆಲಸ ಮಾಡ್ತಾನೆ, ಅವನನ್ನ ಮಹಾನ್ ವ್ಯಕ್ತಿ ಅಂತಾರೆ. ಈ ಆಧ್ಯಾತ್ಮಿಕದಲ್ಲಿ ಇವರೆಲ್ಲ ಶುದ್ಧ ಭಕ್ತರು, 12 ಜನರು ಶುದ್ಧ ಭಕ್ತರು ಅಂತಾರೆ. ಇದನ್ನ ಭಗವಂತನೇ ನಮಗೆ ಮಾಡಿ ತೋರಿಸ್ತಾನೆ, ಹೇಗಿರ್ಬೇಕು ಅನ್ನೋದನ್ನ ಹೇಳಿದಾನೆ. ಈ 12 ಜನರ ಒಂದು ಮಾದರಿಯಲ್ಲಿ ನಾವು ಅಂದ್ರೆ ಫಾಲೋ ಮಾಡ್ಬೇಕು, ಒಂದು ಆಧ್ಯಾತ್ಮಿಕದಲ್ಲಿ ನಾವಿರ್ಬೇಕು. ಇವ್ರನ್ನ ಮಹಾಜನ ಅಂತ ಹೇಳ್ತಾರೆ. ಮತ್ತೆ ಶ್ರೀಮದ್ ಭಾಗವತದಲ್ಲಿ ಸಹ
ಶ್ರೀಮದ್ ಭಾಗವತದಲ್ಲಿ 6ನೇ ಒಂದು ಸ್ಕಂದದ 3ನೇ ಅಧ್ಯಾಯದಲ್ಲಿ 20-21ರಲ್ಲಿ ಇದು 12 ಜನ, ಈ 12 ಜನರ ಒಂದು ಬಗ್ಗೆ ಇವ್ರು ಇದನ್ನ ಯಮರಾಜ ತನ್ನ ಸೇವಕರಿಗೆ ಹೇಳ್ತಾ ಇದ್ದಾನೆ. ಸ್ವಯಂಭೂ ನಾರದ ಶಂಭೋ ಕುಮಾರ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿ ವೈಯಾಸಕಿ ವಯಂ ದ್ವಾದಶೀತಾನಿ ವಿಜಾನೀಮೋ ಧರ್ಮಂ ಭಾಗವತಾವಟಾಹ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಜ್ಞಾತ್ವಾಮೃತಂ ಅಶ್ನುತೆ ಅಂತ ಹೇಳ್ತಾರೆ. ಇವನು ಹೇಳ್ತಾ ಇದ್ದಾನೆ, ತನ್ನ ಸೇವಕರಿಗೆ ಹೇಳ್ತಾ ಇದ್ದಾನೆ. ಈ 12 ಜನ ಈ ಪಿಕ್ಚರ್ ಅಲ್ಲಿ ತೋರಿಸಿದೀವಲ್ಲ, ಎಲ್ಲರಿಗೂ ಗೊತ್ತು ಇದೆ ಸಹ. ಅದು ಅಂದ್ರೆ ಯಾರ್ಯಾರು? ಬ್ರಹ್ಮ, ನಾರದ, ಶಿವ 4 ಕುಮಾರರು, ಕಪಿಲ, ಸ್ವಯಂಭೂವಮ್ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ, ಸುಖದೇವ ಗೋಸ್ವಾಮಿ, ಯಮರಾಜ. ಇವರೆಲ್ಲರೂ ಸಹ ಸುಖದೇವಿ, ಯಮರಾಜ, ಇವ್ರು ಎಲ್ಲ 12 ಜನ 12 ಜನ ಮಹಾಜನರು. ಇದನ್ನು ಯಮರಾಜ ಹೇಳ್ತಾ ಇದ್ದಾನೆ, ಬ್ರಹ್ಮದೇವ ಇವರೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಇವ್ರು ಏನ್ ಮಾಡ್ತಾನೆ, ಇವರ ನೈಜ ಧರ್ಮ ತತ್ವವನ್ನ ಅವರು ಸಾರಿ ಸ್ಕ್ರೀನು ಹೋಯ್ತು, ವಾಯ್ಸು ಹೋಯ್ತು. ಗೊತ್ತಾಯ್ತು. ಎಸ್ ಮಾತಾಡಿ, 1 ನಿಮಿಷ. ಬರ್ತಲ್ಲ ಮಾತಾಡಿ, ಹಿಂಗ ಸ್ಕ್ರೀನ್ ಬಂತು, ವಾಯ್ಸು ಬಂತು. ಇದೇನ್ ಮಾಡ್ತಾ ಇದ್ದಾರೆ ಇವರು? ಕಪಿಲದೇವ, ಪಿತಾಮಹ, ಭೀಷ್ಮ, ಶುಕ, ಇವರು 12 ಜನ ಇವರು ನೈಜ ಧರ್ಮ ತತ್ವಗಳನ್ನು ತಿಳಿದಿದ್ದಾರೆ. ಭಾಗವತ ಧರ್ಮವೆಂದು ಅಥವಾ ಪರಮಪ್ರಭುವಿಗೆ ಶರಣಾಗುವುದು ಮತ್ತು ಅವರನ್ನು ಪ್ರೀತಿಸುವುದು ಎಂದು ತಿಳಿದಿರುವ ಈ ಧರ್ಮ ತತ್ವವು ಪ್ರಕೃತಿ ಗುಣಗಳಿಂದ ಕಲುಷಿತಗೊಂಡಿಲ್ಲ. ಅಂದ್ರೆ ಇದೇನಿದೆಲ್ಲ, ಈ ಒಂದು ಒಂದು ಆಧ್ಯಾತ್ಮಿಕ ಧರ್ಮ ತತ್ವ ಇದೆಯಲ್ಲ, ಅದು ಯಾವ ಒಂದು ಪ್ರಕೃತಿ ಗುಣಗಳಿಂದ ಕಲುಷಿತಗೊಂಡಿಲ್ಲ ಅಂತ ಹೇಳಿ ಅದು ಬಹಳ ರಹಸ್ಯವಾದದ್ದು ಅಂತಾನು ಹೇಳ್ತಾ ಇದ್ದಾರೆ. ಮತ್ತೆ ಸಾಮಾನ್ಯ ಜನರಿಗೆ ಅದು ಏನಂತ ಅರ್ಥ ಆಗೋದಿಲ್ಲ. ಅದ್ರ ಅಂದ್ರೆ ನಮ್ಮ ಈ ಧರ್ಮದ ಏನಿದೆಲ್ಲ, ಈ ಭಾಗವತ ಧರ್ಮ ಇದು ಅರ್ಥ ಆಗೋದಿಲ್ಲ. ಇದನ್ನ ಅದೃಷ್ಟವಶಾತ್ ಅವನು ಅಕಸ್ಮಾತ್ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಅವನು ತಕ್ಷಣ ಮುಕ್ತನಾಗ್ತಾನೆ. ಅದನ್ನ ಈ 12 ಜನ ಮಹಾಜನರಿಂದ ನಾವು ತಿಳ್ಕೊಬಹುದು. ಮತ್ತೆ ಹೀಗೆ ಅವನು ಭಗವದ್ ಧರ್ಮಕ್ಕೆ ಹಿಂತಿರುಗ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ನಾವು ಇವತ್ತಿನ ಒಂದು ಇದ್ರದ್ದು 4 ಕುಮಾರರ ಸೃಷ್ಟಿಯ ವಿವರಣೆ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಗೆ 3ನೇ ಒಂದು ಸ್ಕಂದದಲ್ಲಿ 12ನೇ ಅಧ್ಯಾಯದ 4 ಮತ್ತು 5ರಲ್ಲಿ ನಮ್ಗೆ ಇದ್ರ ಬಗ್ಗೆ ಒಂದು ವಿವರಣೆ ನಮಗೆ ಸಿಗುತ್ತೆ. 4 ಕುಮಾರರು ಇವ್ರು ಯಾರು ಅಂತ ಹೇಳಿದ್ರೆ ಬ್ರಹ್ಮನ ಮೊದಲ ಮಾನಸ ಪುತ್ರರು ಅಂತ ಹೇಳ್ತಾ ಇದ್ರಲ್ಲಿ. ಮತ್ತೆ ಇವರು ಮಾನಸ ಪುತ್ರರಲ್ಲಿ ಪ್ರಮುಖರು. ಅಂದ್ರೆ ಬ್ರಹ್ಮನ 11 ಜನ ಮಾನಸ ಪುತ್ರರಿದ್ದಾರೆ, ಅದ್ರಲ್ಲಿ 4 ಜನ ಪ್ರಮುಖರು. ನಂತರ ಏನ್ ಮಾಡ್ತಾನೆ ಬ್ರಹ್ಮ, 10 ಪ್ರಜಾಪತಿಗಳ ಸೃಷ್ಟಿ ಮಾಡ್ತಾನೆ. ಮರೀಚಿ, ಅತ್ರಿ, ಅಂಗಿರಸ, ಪುಲಹ, ಕ್ರತು, ಪುಲಸ್ಯ, ವಶಿಷ್ಠ, ಇವ್ರು 7 ಜನ ಇದ್ದಾರಲ್ಲ, ಇವ್ರು 7 ಜನನು ಇವರು ಋಷಿಗಳು. ಆಮೇಲೆ ನಂತರ ದಕ್ಷ, ನಾರದ, ಭೃಗು, ಈ 10 ಜನ ಅಂದ್ರೆ ಮೊದಲು 4 ಕುಮಾರನ ಸೃಷ್ಟಿ ಮಾಡ್ತಾನೆ. ಮತ್ತೆ ನಂತರ 10 ಜನ ಪ್ರಜಾಪತಿಗಳನ್ನ. ಇವರೆಲ್ಲರನ್ನು ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾನೆ ಬ್ರಹ್ಮ ಅಂತ ಹೇಳಿದ್ರೆ, ತನ್ನ ಸೃಷ್ಟಿ ಕಾರ್ಯದಲ್ಲಿ ಇವ್ರು ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾಡ್ತಾನೆ. ಅಂದ್ರೆ ನೋಡಿ, ಫಸ್ಟ್ ನಿಮ್ಗೆಲ್ಲ ತಿಳಿದೆಯಲ್ಲ, ಬ್ರಹ್ಮ ಭಗವಂತನಿಂದ ಸೃಷ್ಟಿಗೊಳ್ತಾನೆ. ಅವನು ಮೊದಲ ಜೀವಿ. ಮತ್ತೆ 2ನೇ ಹಂತದ ಸೃಷ್ಟಿ ಕಾರ್ಯನ ಅವನಿಗೆ ಕೊಟ್ಟಿದ್ದಾನೆ. ಭಗವಂತ ಮೊದಲನೇ ಹಂತದ ಸೃಷ್ಟಿ ಕಾರ್ಯವನ್ನ ಮಾಡಿದ್ದಾನೆ. ಅಂದ್ರೆ ಅದು 2ನೇ ಸೃಷ್ಟಿ ಕಾರ್ಯದ ಬಗ್ಗೆ ಇದನ್ನ ಸೆಕೆಂಡರಿ ಕ್ರಿಯೇಷನ್ ಇದೆಲ್ಲ, ಅದನ್ನ ಬ್ರಹ್ಮನಿಗೆ ವಹಿಸಿದ್ದಾನೆ. 2ನೇ ಸೃಷ್ಟಿಯನ್ನ ಅಂದ್ರೆ ವಿಸರ್ಗವನ್ನ ಬ್ರಹ್ಮನಿಗೆ ಕೊಡ್ತಾ ಇದ್ದಾನೆ. ವಿಷ್ಣುವಿನಿಂದ ಅಂದ್ರೆ ನೋಡಿ, ಕಾರಣಾಂಡವ ಶಾನಿ ವಿಷ್ಣುವಿನಿಂದ ಅನೇಕ ಬ್ರಹ್ಮಾಂಡ ಬರುತ್ತೆ. ಆ ಬ್ರಹ್ಮಾಂಡ ಬಂದ ನಂತರ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಸಹ ತನ್ನನ್ನ ಗರ್ಭೋದಕ ವಿಷ್ಣುವಾಗಿ ಅವನೇನ್ ಮಾಡ್ತಾನೆ, ವಿಸ್ತರಿಸ್ಕೊಳ್ತಾನೆ. ಗರ್ಭೋದಕ ಶಾಹಿ ವಿಷ್ಣು ವಿಸ್ತರಿಸ್ಕೊಂಡು, ಮತ್ತು ಈ ವಿಸ್ತರಣೆಗೊಂಡ ಪ್ರತಿಯೊಂದು ಗರ್ಭೋದಕ ಶಾಹಿ ವಿಷ್ಣುವಿನ ನಾಭಿಯಿಂದ ಒಂದು ಕಮಲದ ನಾಳ ಬರುತ್ತೆ. ಆ ನಾಳದ ತುದಿಯಲ್ಲಿ ಕಮಲ ಬರುತ್ತೆ. ಆ ಕಮಲದ ಹೂವಿನಲ್ಲಿ ಬ್ರಹ್ಮ ಬರ್ತಾನೆ, ಬ್ರಹ್ಮ ಸೃಷ್ಟಿಯಾಗ್ತಾನೆ. ಮೊದಲ ಹಂತದ ಸೃಷ್ಟಿ ಕಾರ್ಯನ ಏನ್ ಮಾಡ್ತಾನೆ, ಭಗವಂತ ಮಾಡಿರ್ತಾನೆ. ನೆಕ್ಸ್ಟ್ ಈಗ ಸೆಕೆಂಡರಿ ಅಂದ್ರೆ ವಿಷ್ಣು ಮಾಡಿರ್ತಾನೆ.
ವಿಷ್ಣುವಿನಿಂದ ಫಸ್ಟ್ ಕ್ರಿಯೇಷನ್ ಆಗಿರುತ್ತೆ. ನಂತರ ಬ್ರಹ್ಮನಿಗೆ ಬ್ರಹ್ಮಾಂಡದ 2ನೇ ಹಂತದ ಸೃಷ್ಟಿ ಆಗುತ್ತೆ. ಅದನ್ನ ಭಗವಂತ ಅವನಿಗೆ ಹೊಣೆ ಕೊಡ್ತಾ ಇದ್ದಾನೆ. ಬ್ರಹ್ಮ ಮೊದಲು ಮಾನಸ ಪುತ್ರನ ಈಗ ಅವನಿಗ ಸೃಷ್ಟಿ ಮಾಡ್ಬೇಕು, ವಿಸರ್ಗ. ಸೊ ಸೆಕೆಂಡರಿ ಕ್ರಿಯೇಷನ್ ಮಾಡ್ಬೇಕು. ಅವನಿಗೆ ಏನ್ ಮಾಡ್ಬೇಕು ಅಂದ್ರೆ ತಾನೊಬ್ರೆ ಒಂದು ಸೃಷ್ಟಿ ಕಾರ್ಯನ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅಂದ್ರೆ ಈಗ ಭೂಮಿ ಇದೆ, ಅದ್ರ ಮೇಲೆ ಪ್ರಜೆಗಳು ಬೇಕು. ಆ ಪ್ರಜೆಗಳನ್ನ ತಾನೊಬ್ನೇ ಸೃಷ್ಟಿ ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಜನನ ಮಾಡಿ ಅವರಿಗೆ ಸಂತಾನ ಉತ್ಪತ್ತಿ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಅವರಿಗೆ ಇದು ಕೊಡ್ತಾ ಇದ್ದಾನೆ. ಸೊ ಏನ್ ಮಾಡ್ತಾನೆ ಅವನು, ತನ್ನ ಒಂದು ವಿಸರ್ಗದ ಕ್ರಿಯೇಷನ್ಗೆ ಹೆಲ್ಪ್ ಆಗ್ಲಿ ಅಂತ ಬಿಟ್ಟು ಫಸ್ಟ್ ಕ್ರಿಯೇಷನ್ ಮಾಡ್ತಾ ಇದ್ದಾನೆ. ಅವನು ಜನರನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಮೊದಲು ಏನ್ ಮಾಡ್ತಾನೆ, ಮಾನಸ ಪುತ್ರರನ್ನ ಸೃಷ್ಟಿ ಮಾಡ್ತಾನೆ. ಅಂದ್ರೆ ತನ್ನ ಮನಸ್ಸಿನಿಂದ, ಈಗ ನಮ್ಮ ಭೌತಿಕ ಪ್ರಪಂಚದಲ್ಲಿ ಹೇಗೆ ಒಂದು ನಾವು ಹುಟ್ಟು ಇದೆಯಲ್ಲ, ಆ ತರ ಹುಟ್ಟಲ್ಲ ಅಲ್ಲಿ ಈ ಹುಟ್ಟಲ್ಲ. ಅದು ಅಂದ್ರೆ ಅವನ ಮನಸ್ಸಿನಿಂದನೇ ಅವನ ಮೈಂಡ್ ಬಾಂಡ್ ಅಂತ ಅವನ ಒಂದು ಇದರಿಂದಾನೇ ಅವನು ಫಸ್ಟ್ 4 ಜನ ಮಾನಸ ಪುತ್ರರನ್ನ, ಅಂದ್ರೆ ಸನಕ ಅಂದ್ರೆ ಪ್ರಾಚೀನ ಅಂತ, ಸನಾತನ ಶಾಶ್ವತವಾದ ಅಂತ ಅಂದ್ರೆ ಅದರ ಅರ್ಥ, ಹೆಸರುಗಳ ಅರ್ಥ. ಸನಂದನ ಅಂದ್ರೆ ಸದಾ ಆನಂದದಾಯಕ, ಮತ್ತು ಸನತ್ ಕುಮಾರ ಅಂದ್ರೆ ಸದಾ ಯುವಕರಾಗಿರುವುದು. ಈ ತರ ನಾಲ್ಕು ಸನತ್ ಕುಮಾರನ್ನ 4 ಕುಮಾರನ್ನ ಅವನು ಫಸ್ಟ್ ಮಾನಸ ಪುತ್ರರಾಗಿ ಮಾಡ್ತಾರೆ. ನಂತರ ಏನ್ ಮಾಡ್ತಾನೆ ಬ್ರಹ್ಮ, 7 ಋಷಿಗಳನ್ನ ಸೃಷ್ಟಿ ಮಾಡ್ತಾನೆ ಅಲ್ವಾ. ನಾವ್ 7 ಋಷಿಗಳನ್ನ ನೋಡಿದ್ಯಲ್ಲ ಮೇಲೆ, ಮರೀಚಿ, ಅತ್ರಿ, ಅಂಗಿರಸ, ಪುಲಹ, ಕ್ರತು, ಪುಲಸ್ಯ, ವಸಿಷ್ಠ. ಈ 7 ಋಷಿಗಳನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಈ ನೋಡಿ ನಾವು ಇವರೆಲ್ಲ ನಮ್ಮ ಅಂದ್ರೆ ನೆಕ್ಸ್ಟ್ ಸಂತಾನ ಉತ್ಪತ್ತಿ ಮಾಡಕ್ಕೋಸ್ಕರ ಇವರು ಪ್ರಜಾಪತಿಗಳಿದ್ರು. ಸೊ ನಾವು ನೋಡ್ಬೋದು ನಮ್ಮ ಇದರಲ್ಲಿ, ನಮ್ಮ ಈಗ ದೈನಿಕ ಇದರಲ್ಲಿ, ನಮ್ಮ ಭೌತಿಕ ಇದರಲ್ಲಿ ನಾವು ಯಾವ್ದಾರ ಒಂದು ಋಷಿಗಳ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತೀವಿ. ಸೊ ನಾವು ಅಲ್ಲಿಂದ ಒರಿಜಿನೇಟೆಡ್, ಅಲ್ಲಿಂದ ನಾವು ಬಂದವರಾಗಿದ್ದೀವಿ. ಸೊ ಅಂದ್ರೆ ನಮಗ್ ಗೊತ್ತಾಗುತ್ತೆ ನಾವೆಲ್ಲ ಒಂದು ಋಷಿಗಳ ವಂಶಕ್ಕೆ ಸೇರಿದವರು ಅಂತ ನಮಗ್ ಗೊತ್ತಾಗುತ್ತೆ. ನಂತರ ಬ್ರಹ್ಮನ ಸೃಷ್ಟಿ ಮಾಡ್ತಾನೆ, ಬ್ರಹ್ಮ ದಕ್ಷನ ಸೃಷ್ಟಿ ಮಾಡ್ತಾನೆ. ನಂತರ ನಾರದ ಮತ್ತೆ ಭೃಗು ಮುನಿಗಳನ್ನ, ಹೀಗೆ ಎಲ್ಲ ಈ 4 ಕುಮಾರರು, ನಂತರ 10 ಪ್ರಜಾಪತಿಗಳನ್ನ ತನ್ನ ಒಂದು ವಿಸರ್ಗ ಕಾರ್ಯದಲ್ಲಿ ಸಹಾಯವಾಗ್ಲಿ ಅಂದ್ರೆ ಸಂತಾನ ಉತ್ಪತ್ತಿ ಮಾಡಿಕೊಡ್ಲಿ ಅಂತ ಹೇಳಿ ಏನ್ ಮಾಡ್ತಾನೆ, ಪ್ರಜೆಗಳನ್ನು ಉತ್ಪತ್ತಿ ಮಾಡಿಕೊಡ್ಲಿ ಅಂತ ಹೇಳಿ ಸೃಷ್ಟಿ ಮಾಡ್ತಾನೆ. ಏನಾಗತ್ತೆ, ಈಗ 4 ಕುಮಾರ ಸೃಷ್ಟಿ ಉದ್ದೇಶ, ಈಗ ಅವ್ರನ್ನು ಸೃಷ್ಟಿ ಉದ್ದೇಶ ಅಂತ ಹೇಳಿ ಅದನ್ನ ಬಗ್ಗೆನೂ ನಮ್ಗೆ 3ನೇ ಕ್ಯಾಂಟೋ 12ನೇ ಅಧ್ಯಾಯದ 4 ಮತ್ತು 5 ಶ್ಲೋಕದಲ್ಲಿ ನಮಗೆ ಸಿಕ್ಕತ್ತೆ. ಇಲ್ಲಿ ಬ್ರಹ್ಮಾಂಡ ಸೃಷ್ಟಿ ಕಾರ್ಯದಲ್ಲಿ ಅಂದ್ರೆ ವಿಸರ್ಗಕ್ಕೆ ಸಹಾಯ ಮಾಡಲು, ಅಂದ್ರೆ ಸಂತಾನ ಉತ್ಪತ್ತಿ ಮಾಡೋಕ್ಕೋಸ್ಕರ ಇವನ್ನ ಸೃಷ್ಟಿ ಮಾಡ್ತಾನೆ. ಆದ್ರೆ ಅವನ ಉದ್ದೇಶದಲ್ಲಿ ನಿರಾಶೆ ಕಾಣ್ತಾ ಇದ್ದಾನೆ. ಫಸ್ಟ್ ಈಗ 4 ನೋಡಿ, 4 ಜನ ಇಲ್ಲಿ ಸೃಷ್ಟಿ ಮಾಡ್ದ. ಈ ಪಿಕ್ಚರ್ ಅಲ್ಲಿ ಇದೆ 4 ಜನನ ಸೃಷ್ಟಿ ಮಾಡಿದಾನೆ. ಆದ್ರೆ ಅವ್ರು 4 ಜನರು ಸಹ ಅವನ ಉದ್ದೇಶ ಏನು, ಪ್ರಜೆಯನ್ನು ಉತ್ಪತ್ತಿ ಮಾಡೋದು, ಸಂತಾನ ಮಾಡ್ಬೇಕು ಅಂತ. ಆದ್ರೆ ಅವ್ರು 4 ಜನರಿಂದ ಅವನಿಗೆ ನಿರಾಶೆ ಕಾಣ್ತಾ ಇದೆ. ಅಂದ್ರೆ 4 ಏನಾಗುತ್ತೆ ಅಂದ್ರೆ ಅವನೇನ್ ಮಾಡ್ತಾನೆ, ಈ 4 ಜನರಿಗೆ ಏನ್ ಮಾಡ್ತಾನೆ, ಸಂತಾನ ಉತ್ಪತ್ತಿ ಮಾಡಕ್ಕೆ ಆಜ್ಞೆ ಮಾಡ್ತಾನೆ. ಆದ್ರೆ ಅವರು ಪರಿಶುದ್ಧರಾಗಿರ್ತಾರೆ. ಅಂದ್ರೆ ಅವರು ಯಾವ ಒಂದು ಕೆಟ್ಟ ಗುಣ ಇಲ್ಲ. ಈ 4 ಜನ ಕುಮಾರರಲ್ಲಿ ಕೆಟ್ಟ ಗುಣ ಇಲ್ಲ, ಅಹಂಕಾರ ಇಲ್ಲ, ಜಂಬ, ಕೋಪ, ಇಂದ್ರಿಯ ಭೋಗದ ಆಸೆ, ಕಾಮ, ಕ್ರೋಧ, ಲೋಭ, ಮೋಹ ಯಾವುದೇ ಒಂದು ಕಶ್ಮಲವೂ ಇದ್ರೆ ಅಷ್ಟು ಪವಿತ್ರವಾಗಿರ್ತಾರೆ. ಮತ್ತು ಭೌತಿಕ ಜೀವನದಿಂದ ದೂರವಾಗಿ ಇವ್ರೇನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಭೌತಿಕ ಜೀವನದಲ್ಲಿ ಜಂಜಾಟದಲ್ಲಿ ಬೀಳಕ್ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಾವು ಆಧ್ಯಾತ್ಮಿಕ ಒಂದು ದಾರಿಯಲ್ಲೇ ನಾವಿರ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ತಂದೆ ಆಜ್ಞೆನ ಅಂದ್ರೆ ಅಪ್ಪ ಹೇಳಿದ್ದು, ಬ್ರಹ್ಮ ಹೇಳಿದ್ದು ಸಂತಾನ ಉತ್ಪತ್ತಿ, ಮದ್ವೆ ಆಗಿ ಸಂತಾನ ಉತ್ಪತ್ತಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಅದನ್ನ ನಿರಾಕರಿಸ್ಬಿಡ್ತಾರೆ. ಅದ್ರ ಬದ್ಲಿಗೆ ಅವ್ರೇನ್ ಕೇಳ್ತಾ ಇದಾರೆ, ತನ್ನ ತಂದೆ ಹತ್ರ ಕೇಳ್ತಾ ಇದಾರೆ, ನಮ್ಗೆ ಬ್ರಹ್ಮಚಾರಿಗಳಾಗಿ ನಾವು ಮುಂದುವರಿಸಲಿಕ್ಕೆ ಇಷ್ಟ ಇದೆ, ಆಧ್ಯಾತ್ಮಿಕ ಜೀವನವನ್ನ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿತೀವಿ, ಮತ್ತೆ ನೀನು ನಮ್ಗೆ ಒಂದು ಅನುಮತಿ ಕೊಡ್ಬೇಕು, ವಿನಂತಿ ಅಂತ ಆಡ್ತಾರೆ. ಅಂದ್ರೆ ನಮ್ಮನ್ನ ಒಂದು ವರವಾಗಿ, ಅಂದ್ರೆ ನಮ್ಮನ್ನ 5 ವರ್ಷ ವಯಸ್ಸಿನ ಬಾಲಕರಾಗೇ ಉಳಿಯುವಂತೆ ನಮ್ಮನ್ನ ಆಶೀರ್ವಾದಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಮತ್ತು ನಮ್ಮ ಸಮಯವನ್ನ ವೇದಗಳ ಅಧ್ಯಯನ ಮತ್ತು ಇಡೀ ಬ್ರಹ್ಮಾಂಡಗಳಲ್ಲಿ ಪ್ರಯಾಣ ಮಾಡ್ತಾ ನಮ್ಮ ದಿವ್ಯ ಜ್ಞಾನ ನಮ್ಮಲ್ಲಿರೋ ಜ್ಞಾನವನ್ನ ಹರಡುವಂತ ಕಾರ್ಯದಲ್ಲಿ ತೊಡಗಿಸುವಂತೆ ನಮ್ಮನ್ನ ಆಶೀರ್ವಾದ ಮಾಡುವಂತೇಳಿ ತಂದೆನ ಕೇಳ್ಕೊಂಡ್ಬಿಡ್ತಾರೆ. ಸೊ ಈಗ ಏನಾಯ್ತು, ಈಗ ಅವನಿಗೆ ಬ್ರಹ್ಮನಿಗೆ ಈಗ 4 ಕುಮಾರರಲ್ಲಿ ತನ್ನ ಉದ್ದೇಶ ಕಾಣಕ್ಕಾಗಲ್ಲ, ಪ್ರಜೆಗಳನ್ನ ಉತ್ಪತ್ತಿ ಮಾಡಕ್ಕಾಗಲ್ಲ ಅಂತ ಆಯ್ತು. ಈಗ ನೆಕ್ಸ್ಟ್ ನಮ್ಗೆ ಕೋಪ ಬರುತ್ತೆ. ಈಗ ಕುಮಾರನ ಬ್ರಹ್ಮವಾಗ ಕೋಪ ಬರುತ್ತೆ. ಈಗ ಯಾವಾಗ ತನ್ನ ಮಕ್ಳು ತನ್ನ ಮಾತು ಕೇಳಿಲ್ಲ, ಈಗ ಯೂಶುವಲ್ ಆಗಿ ನಮ್ಮ ಜೀವನದಲ್ಲಿ ಅಷ್ಟೇ, ಮಕ್ಳು ಮಾತು ಕೇಳಿದ್ರೆ ಹೇಗೆ ನಮಗೆ ಇದಾಗುತ್ತೆ, ಸಿಟ್ಟು ಬರುತ್ತಲ್ಲ, ಅದೇ ತರ ಇಲ್ಲಿ ಬ್ರಹ್ಮನಿಗೆ ತುಂಬಾ ಕೋಪ ಬರುತ್ತೆ. ಆ ಕೋಪದ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ, ಅವನ ಹುಬ್ಬಿನ ಮಧ್ಯದಿಂದ ರುದ್ರದೇವರು
ಪ್ರಕಟ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ನಾವು ಮುಂದೆ ಹೇಳ್ತೀನಿ, ಆದ್ರೆ ಬ್ರಹ್ಮ ಇಲ್ಲಿಯೂ ಸಹ ತನ್ನ ಸೃಷ್ಟಿಯಲ್ಲಿ ನಿರಾಶೆ ಕಾಣ್ತಾನೆ. ಇಲ್ಲೂ ಅವನಿಗೆ ನಿರಾಶೆನೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಅಂದ್ರೆ ಈಗ ಬ್ರಹ್ಮ ಯಾವಾಗ 4 ಕುಮಾರರು ತನ್ನ ಆಜ್ಞೆನ ಅವರು ನಿರಾಕರಿಸ್ತಾರೋ ಆಗ ಏನ್ ಮಾಡ್ತಾನೆ, ಬ್ರಹ್ಮದೇವನಿಗೆ ಕೋಪ ಬರುತ್ತೆ. ಆ ಪ್ರಬಲವಾದ ಕೋಪದಿಂದ ಅದೇ ಒಂದು ಕೆಂಪು ಮತ್ತೆ ನೀಲಿ ಮಿಶ್ರಿತ ಒಂದು ಇರೋ ಮಗು ಬರುತ್ತೆ. ಅಂದ್ರೆ ಅದು ರುದ್ರ. ನೀಲಿ ಅಂತ ಹೇಳಿದ್ರೆ ತಾಮಸ, ಮತ್ತೆ ಕೆಂಪು ಅಂದ್ರೆ ರಾಜಸ. ಇವೆರಡು ಗುಣಗಳಿಂದ ಹೊಂದಿರುವಂತ ಒಂದು ರುದ್ರ ಅಂದ್ರೆ ಒಂದು ಮಗು ಹೊರಗಡೆ ಬರುತ್ತೆ. ಅದೇನಂದ್ರೆ ಇದು ಎರಡೂ ಮಿಶ್ರಿತವಾಗಿದೆ. ಅದು ಕೋಪ, ಅದನ್ನ ಕೋಪವು ಅಂದ್ರೆ ಕೋಪದಿಂದ ಹುಟ್ಟಿದ್ದದು, ಬ್ರಹ್ಮನ ಕೋಪದಿಂದ ಹುಟ್ಟದ್ದು. ಅದರಿಂದ ಅದ್ರಲ್ಲಿ ರಾಜಸ ಮತ್ತೆ ತಾಮಸ ಗುಣಗಳ ಒಂದು ಉತ್ಪತ್ತಿ, ಅದ್ರಲ್ಲಿ ಎರಡು ಮಿಕ್ಸ್ ಆಗಿರುತ್ತೆ. ಆಮೇಲೆ ರುದ್ರ ಹುಟ್ಟಿದ ಕೃಷ್ಣ ರೋಧಿಸ್ತಾ ಇರ್ತಾನೆ, ಅಂದ್ರೆ ಅಳ್ತಾ ಇರುತ್ತೆ ಮಗು. ಸೊ ಅದಕ್ಕೆ ಏನ್ ಕೇಳ್ತಾನೆ, ಮತ್ತೆ ತಂದೆಯಾದ ಬ್ರಹ್ಮನಿಗೆ ತನ್ನ ಹೆಸರು ಅಳ್ದ ಅತ್ತೆ ಮತ್ತೆ ತಂದೆಗೆ ಕೇಳತ್ತೆ, ನನ್ನ ಹೆಸರೇನು ಅಂತ ಹೇಳುತ್ತೆ. ಮತ್ತೆ ನಾನು ಯಾವ ಸ್ಥಳದಲ್ಲಿ ಇರ್ಬೇಕು ಅಂತ ಆ ಮಗು ಕೇಳತ್ತೆ. ಅವಾಗ ಬ್ರಹ್ಮ ಹೇಳ್ತಾನೆ, ನೀನು ಹುಟ್ಟಿದ ತಕ್ಷಣ ರೋಧಿಸ್ತಾ ಇದ್ದೆ ಅಂದ್ರೆ ಅಳ್ತಾ ಇದ್ದೆ, ಅದಕ್ಕೋಸ್ಕರ ನಿನ್ ಹೆಸರು ರುದ್ರ. ರುದ್ರ ಅಂದ್ರೆ ರೋದನ ಅಂತ. ಸೊ ರುದ್ರ ನಿಂಗೆ ರುದ್ರ ನಿನ್ ಹೆಸರು ಅಂತ ಹೇಳ್ತಾರೆ. ಆಮೇಲೆ ಅದು ತಮೋ ಗುಣದ ಮತ್ತೆ ರಜೋಗುಣದ ಒಂದು ಮಿಶ್ರಣವಾದ ಇದಾಗಿರುತ್ತೆ, ಗುಣ ಇರುತ್ತೆ ಆ ಮಗುಗೆ. ಆಮೇಲೆ ಅವನಿಗೆ ರುದ್ರನಿಗೆ ಹೇಳ್ತಾರೆ. ಆಮೇಲೆ ಬ್ರಹ್ಮ ಹೇಳ್ತಾನೆ, ನೋಡು ನಿನ್ಗೆ ಇದಲ್ಲ, ನಿನಗೆ 11 ಹೆಸರುಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮನ್ಯು, ಮನು, ಮಹಿನಸ, ಮಹಾನ್, ಶಿವ, ಋತಧ್ವಜ, ಉಗ್ರರೀತ, ಭವ, ಕಾಲ, ವಾಮದೇವ, ಧೃತರ್ವತ ಅಂತ ಹೇಳ್ಬಿಟ್ಟು ನಿಂಗೆ 11 ಹೆಸರುಗಳನ್ನ ಕೊಡ್ತಾ ಇದ್ದೀನಿ. ಅದಲ್ಲದೆ ಅವರಿಗೆ ಪತ್ನಿಯರನ್ನು ಕೊಡ್ತಾ ಇದ್ದೀನಿ, 11 ಜನ ಪತ್ನಿಯರನ್ನು ಕೊಡ್ತಾ ಇದ್ದೀನಿ. ಅದು ದಿಹಿ, ಧೃತಿ, ರಸಲ, ಮತ್ತೆ ಉಮಾ, ನಿಯತು, ಸತ್ವಿ, ಇಲಾ, ಅಂಬಿಕಾ, ಇರಾವತಿ, ಸ್ವದ, ದೀಕ್ಷಾ ಅಂತ ಹೇಳಿ ಅವ್ರಿಗೆ 11 ಜನ ರುದ್ರರಿಗೆ ನಾ 11 ಅಂದ್ರೆ ಅವ್ರಿಗೆ ಹೆಂಡತಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ರುದ್ರನ ಒಂದು ಪಿಕ್ಚರ್ ಇದೆ, ಅಂದ್ರೆ 11 ಜನ ಒಂದು ಇದು ಅಂತ ಹೇಳ್ತಾ ಇದಾರೆ. ಅವರ ಅಂದ್ರೆ ಹೇಳ್ತಾನೆ 11 ಜನ ನಿನ್ನ ಜೊತೆಯಲ್ಲಿ, 11 ಹೆಸರು ಅಂತ ಹೇಳ್ತಾರೆ, 11 ಜನದ ಅವತಾರವೂ ಇದೆ ಅಲ್ಲಿ. ಆಮೇಲೆ ಇಲ್ಲಿ ಹೇಳ್ತಾನೆ, ಮತ್ತೆ ಅದು ಕೇಳಿತಲ್ಲ ಮಗು, ನನ್ಗೆ ಯಾವ ಸ್ಥಳವನ್ನ ಕೊಡ್ತೀಯಾ ಅಂತ ಕೇಳಿರುತ್ತೆ. ಅದಕ್ಕೆ ಹೇಳ್ತಾನೆ, ನಿಂಗೆ 11 ಸ್ಥಳಗಳನ್ನ ಕೊಡ್ತಾ ಇದ್ದೀನಿ. ಅದು ಹೃದಯ, ಇಂದ್ರಿಯಗಳು, ಪ್ರಾಣವಾಯು, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ, ಸೂರ್ಯ, ಚಂದ್ರ, ತಪಸ್ಸು, ಶಿವನ ಅಂದ್ರೆ ತಪಸ್ಸು, ಶಿವನ ಸೃಷ್ಟಿ, ಅವನ ಕ್ರೋಧದ ಅವತಾರದಿಂದ ಬ್ರಹ್ಮ ಅವನಿಗೆ ಸೃಷ್ಟಿ ಕಾರ್ಯ. ಅಂದ್ರೆ ಶಿವ ಈಗ ರುದ್ರ ಬರ್ತಾನಲ್ವಾ, ರುದ್ರ ಬಂದಾಗ ಶಿವ ರುದ್ರ ಎಲ್ಲ ಒಂದನೆ ಅಂದ್ರೆ ಹೇಳಿದ್ರು. ಈ ರುದ್ರ ಬಂದಾಗ ಈಗ ಏನಾಗುತ್ತೆ ಅಂದ್ರೆ ಅವನು ಅಷ್ಟು ತಾಮಸ ಮತ್ತೆ ಒಂದು ರಾಜಸ ಗುಣದಲ್ಲಿ ಇರೋದ್ರಿಂದ ಏನಾಗುತ್ತೆ, ಅವನು ಸೃಷ್ಟಿ ಮಾಡಿದ್ದೆಲ್ಲ ಭಯಂಕರವಾಗಿರುತ್ತೆ, ಒಂಥರ ರಾಕ್ಷಸ ಗುಣಗಳನ್ನ ಸೃಷ್ಟಿ ಮಾಡ್ತಾನೆ. ಅವಾಗ ಬ್ರಹ್ಮನಿಗೆ ಹೆದರಿಕೆ ಆಗ್ಬಿಡುತ್ತೆ, ನನ್ನ ಸೃಷ್ಟಿ ನಾನು ಇದು ಮಾಡಿದ್ದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು, ಇನ್ನು ಸೃಷ್ಟಿ ಮಾಡಿದ್ರೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಶಿವನಿಗೆ ಹೇಳ್ತಾನೆ, ನಿನ್ನ ಸೃಷ್ಟ ಕಾರ್ಯವನ್ನ ಈಗ ನಿಲ್ಲಿಸ್ಬಿಡು. ಯಾಕೆಂದ್ರೆ ಪ್ರಜಾ ಮಾಡಿ ಒಂದು ಉದ್ಧಾರ ಇದ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾನೆ, ಬಟ್ ಈ ತರ ಒಂದು ಭೂತಗಣಗಳೆಲ್ಲ ಇದಾವಲ್ಲ, ಇದರಿಂದ ಸರ್ವನಾಶವನ್ನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾಗ್ತಾನೆ, ಸೃಷ್ಟಿ ಕಾರ್ಯವನ್ನ ನಿಲ್ಲಿಸ್ಬಿಡು, ನೀನು ತಪಸ್ಸಿಗೆ ತಪಸ್ಸಿಗೆ ಹೋಗ್ಬಿಡು ಅಂತ ಹೇಳ್ಬಿಟ್ಟು, ತಪಸ್ ಮಾಡು ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡ್ತಾನೆ. ಸೊ ಅಲ್ಲೂ ಪಾಪ ಅವನಿಗೆ ನಿರಾಶೆ ಕಾಣುತ್ತೆ. ನಂತರ ಈಗ 4 ಕುಮಾರ ಈಗ ಇವ್ರ ಬಗ್ಗೆ ನಾವು ಈ ಕುಮಾರರ ಬಗ್ಗೆ ಬಂದ್ರೆ, ಇವರು 4 ಕುಮಾರರು ಮೊದಲು ನಿರಾಕಾರವಾದಿಗಳಿರ್ತಾರೆ, ಅಂದ್ರೆ ಬ್ರಹ್ಮವಾದಿಗಳು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನ್ ಸಾಕ್ಷಾತ್ಕಾರ ಪಡೆದಿರ್ತಾರೆ, ಅಂದ್ರೆ ಇದಿರುತ್ತಲ್ಲ ಬ್ರಹ್ಮಜ್ಯೋತಿ, ಇದು ಒಂದು ಅಷ್ಟು ಮಟ್ಟಿಗೆ ಅವರು ಭಗವಂತನನ್ನ ಅರ್ತಿರ್ತಾರೆ. ಅಂದ್ರೆ ನಂತರ ಭಗವಂತನ ಶುದ್ಧ ಭಕ್ತರಾಗ್ತಾರೆ, ಅಂದ್ರೆ ವೈಷ್ಣವರಾಗ್ತಾರೆ ಅಂತ ಹೇಳ್ತಾರೆ. ಮೊದಲು 4 ಕುಮಾರರು ನಿರಾಕಾರ ಆದ್ರೆ ಅಂದ್ರೆ ಬ್ರಹ್ಮವಾದಿಗಳಾಗಿರ್ತಾರೆ. ನಂತರ ಅವರು ವಿಷ್ಣುವನ ಒಂದೊಮ್ಮೆ ಅವರು ವಿಷ್ಣುವನ ಕಾಣಕ್ಕೆ ವೈಕುಂಠಕ್ಕೆ ಹೋಗಿರ್ತಾರೆ. ಇಲ್ಲಿ ಮೇಲಿನಲ್ಲಿ ವೈಕುಂಠಕ್ಕೆ ಹೋಗ್ತಾರೆ. ಆಮೇಲೆ ಅಲ್ಲಿ ಪರಮಾತ್ಮನ ವೈಯಕ್ತಿಕ ರೂಪವನ್ನ ನೋಡ್ತಾರೆ. ನೋಡ್ಬಿಟ್ಟು ಮತ್ತೆ ವೈಯಕ್ತಿಕ ರೂಪವನ್ನ ನೋಡ್ತಾರೆ. ಮತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವರಲ್ಲಿರುವಾಗ ಅವರಿಗೆ ಒಂದು ಭಗವಂತನ ಪಾದಕ್ಕೆ ಒಂದು ಅರ್ಪಿಸಿದ ತುಳಸಿ ಮತ್ತು ಶ್ರೀಗಂಧದ ಒಂದು ವಾಸನೆಯನ್ನ ಅಗ್ರಾಣಿಸ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಅವರ ಹೃದಯ ಮತ್ತು ಮನಸ್ಸಿನಲ್ಲಿ ಆಳವಾದ ಬದಲಾವಣೆ ಉಂಟಾಗುತ್ತೆ. ಆ ಅನುಭವದ ನಂತರ ಭಗವಂತನ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಪರಮಾತ್ಮ ಅಂದ್ರೆ ಭಗವಂತ ನಿರಾಕಾರ ಅಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ನಿರಾಕಾರನಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ
ಅಂದ್ರೆ ಒಂದೇ ಬರೀ ನಿರಾಕಾರ ತೇಜಸ್ ಅಲ್ಲ. ನಾವ್ ಇಷ್ಟು ದಿನ ಬ್ರಹ್ಮ ಜ್ಯೋತಿಯನ್ನೇ ಪರಮಾತ್ಮ ಅನ್ಕೊಂಡಿದ್ವಿ, ಭಗವಂತ ಅನ್ಕೊಂಡಿದ್ವಿ, ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ಆಮೇಲೆ ಒಬ್ಬ ವ್ಯಕ್ತಿ ಎಂದು ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಭಗವಂತನಿಗೆ ಭಕ್ತಿ ಸೇವೆ ಮಾಡುದು ಅತ್ಯುನ್ನತವಾದದ್ದು ಅಂತ ಹೇಳಿ ಅವರಿಗೆ ತಿಳಿಯುತ್ತೆ. ಮತ್ತೆ ನಿರಾಕಾರ ತತ್ವಗಳಿಂದ ಹೊರಗೆ ಬರ್ತಾರೆ ಅವ್ರು. ಇವಾಗ ನಿರಾಕಾರ ತತ್ವಗಳಿಂದ ಒಂದು ಸಾಕಾರ ಇದಕ್ಕೆ ಬರ್ತಾರೆ, ಸಾಕಾರ ತತ್ವಕ್ಕೆ ಬರ್ತಾರೆ, ಮತ್ತು ಭಗವಂತನ ಶುದ್ಧ ಭಕ್ತರಾಗ್ತಾರೆ, ಅಂದ್ರೆ ವೈಷ್ಣವರಾಗ್ತಾರೆ ಅಂತ ನಮ್ಗೆ ಇಲ್ಲಿ ತಿಳಿತಾ ಇದೆ. ನಂತರ ಕುಮಾರರ ಒಂದು ಸಂಪ್ರದಾಯಕ್ಕೆ ಬಂದ್ರೆ ನಾವು ಅಂದ್ರೆ ಈಗ ನಮ್ಗೆ ಗೊತ್ತಿದೆಲ್ಲ, ಭಗವಂತನ ಸಾಕ್ಷಾತ್ಕರಿಸೋಳಕ್ಕೆ 4 ಸಂಪ್ರದಾಯ ಇದೆಲ್ಲ. ಇದರಲ್ಲಿ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ, ಇದು ಬ್ರಹ್ಮನಿಂದ ಬಂದದ್ದು. ನಂತರ ಇದು ಬ್ರಹ್ಮನಿಂದ ಬಂದದ್ದು, ಬಟ್ ಇದರ ಆಚಾರ್ಯರು ಮಧ್ವಾಚಾರ್ಯರಾಗಿದ್ದಾರೆ. ಶ್ರೀ ಸಂಪ್ರದಾಯ ಇಲ್ಲಿ ಲಕ್ಷ್ಮೀ ದೇವಿಯಿಂದ ಬಂದದ್ದು. ಆಮೇಲೆ ಇದಕ್ಕೆ ಆಚಾರ್ಯರು ಶ್ರೀ ರಾಮಾನುಜಾಚಾರ್ಯರು. ಮತ್ತೆ ರುದ್ರ ಸಂಪ್ರದಾಯ, ಇದು ಶಿವನಿಂದ ಬಂದದ್ದು. ಇದಕ್ಕೆ ವಿಷ್ಣು ಸ್ವಾಮಿ ಮತ್ತು ವಲ್ಲಭಾಚಾರ್ಯ ಇದಕ್ಕೆ ಆಚಾರ್ಯರು. ಕುಮಾರ ಸಂಪ್ರದಾಯ 4 ಕುಮಾರರಿಂದ ಬಂದದ್ದು. 4 ಕುಮಾರರಿಂದ ಬಂದದ್ದು. ಇದಕ್ಕೆ ನಿಂಬಾರ್ಕ ಅಂತ ಹೇಳಿ, ನಿಂಬಾರ್ಕರು ಇದಕ್ಕೆ ಆಚಾರ್ಯರಾಗಿದ್ದಾರೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಕೃಷ್ಣನ ಇದು ಕೊಟ್ಟಿದ್ದಾರೆ. ಇಲ್ಲಿ ಬ್ರಹ್ಮನಿಂದ ಬಂದದ್ದು ಬ್ರಹ್ಮ ಮಧ್ಯ ಗೌಡಿಯ, ಇಲ್ಲಿ ರಾಮಾನುಜಾಚಾರ್ಯ ಇದು ಮಧ್ವಾಚಾರ್ಯ ಇದ್ದಾರೆ. ಇಲ್ಲಿ ಲಕ್ಷ್ಮಿಯಿಂದ ಬಂದದ್ದು, ಇಲ್ಲಿ ಶ್ರೀ ರಾಮಾನುಜಾಚಾರ್ಯರಿದ್ದಾರೆ. ಆಮೇಲೆ ಶಿವನಿಂದ ಬಂದದ್ದು ರುದ್ರ ಸಂಪ್ರದಾಯ, ಇಲ್ಲಿ ವಿಷ್ಣು ಸ್ವಾಮಿ ಇದ್ದಾರೆ. ಇಲ್ಲಿ ಕುಮಾರರಿಂದ ಬಂದದ್ದು ಇದು ಇದು 4 ಕುಮಾರ ಸಂಪ್ರದಾಯ, ಇದಕ್ಕೆ ನಿಂಬಾರ್ಕರು ಆಚಾರ್ಯರಾಗಿದ್ದಾರೆ. ಇದನ್ನ ಆಮೇಲೆ ನಂತರ ಏನಾಗುತ್ತೆ ಅಂದ್ರೆ ಇವರು ತಮ್ಮ ಈಗ ಈ ಸಂಪ್ರದಾಯದಲ್ಲಿ ಅವರು ತಮ್ಮ ದಿವ್ಯ ಜ್ಞಾನವನ್ನ ಕುಮಾರ ಸಂಪ್ರದಾಯದ ಮೂಲಕ ಎಲ್ಲರಿಗೂ ಹರಡಿಸ್ತಾರೆ. ಅಂದ್ರೆ ಏನ್ ಹೇಳ್ತಾ ಇದ್ದೀನಿ, ಇದು ಇಲ್ಲಿ ಇವರಿಗೆ ಜ್ಞಾನದ ಒಂದು ಇದು ಕೊಡ್ತಾನೆ ಬ್ರಹ್ಮ. ಜ್ಞಾನಕಾಂಡ ಅಂತ ಹೇಳ್ತಾರೆ. ಜ್ಞಾನದ ಒಂದು ಮಾಹಿತಿಯನ್ನ ಇವರಿಗೆ ಕುಮಾರರಿಗೆ ಕೊಡ್ತಾನೆ. ಅಂದ್ರೆ ವೇದಗಳಲ್ಲಿ ಏನಾಗಿದೆ ಅಂದ್ರೆ 3 ಭಾಗ ಇದೆ ಆಕ್ಚುಲಿ. ಕರ್ಮಕಾಂಡ, ಮತ್ತೆ ಕರ್ಮಕಾಂಡ, ಉಪಾಸನಾ ಕಾಂಡ, ಮತ್ತೆ ಜ್ಞಾನಕಾಂಡ, 3 ಕಾಂಡ ಇದೆ. ಸೊ ಏನ್ ಮಾಡ್ತಾನೆ ಬ್ರಹ್ಮ ತನ್ನ ಮಾನಸ ಪುತ್ರರಲ್ಲಿ ಈ ಒಂದು ಮಾಹಿತಿಯನ್ನ, ಈ ಕರ್ಮಕಾಂಡದಲ್ಲಿ ಬರೋದು ಕಾಮ್ಯ ಕರ್ಮದ ಬಗ್ಗೆ ಬರುತ್ತೆ, ಆ ಮಾಹಿತಿನ ಅವನ ದಕ್ಷಿಣಿಗೆ ಕೊಡ್ತಾನೆ. ಅವನು ಮಾನಸ ಪುತ್ರ ಅಲ್ಲ, ಅವನಿಗೆ ಕೊಡ್ತಾನೆ. ಆಮೇಲೆ ಜ್ಞಾನಕಾಂಡದಲ್ಲಿ ಬರೋದು ಮಾಹಿತಿನ ಈ 4 ಕುಮಾರರಿಗೆ ಕೊಡ್ತಾನೆ. ಈ ಜ್ಞಾನಕಾಂಡದಲ್ಲಿ ಹೇಳ್ತಾ ಇದ್ದಾರೆ, ಈ ಜ್ಞಾನದ ಮಾಹಿತಿಯನ್ನ, ವೇದದಲ್ಲಿರೋ ಜ್ಞಾನದ ಮಾಹಿತಿಯನ್ನ ಅದನ್ನ ಈ 4 ಕುಮಾರರಿಗೆ ಕೊಡ್ತಾನೆ. ಆದ್ರೆ 4 ಕುಮಾರ್ ಅಲ್ಲೇನ್ ಮಾಡ್ತಾನೆ, ಇದ್ರಲ್ಲೂ ಸಹ ಬ್ರಹ್ಮ ಆ ಜ್ಞಾನದಲ್ಲಿ 4 ಭಾಗ ಮಾಡ್ತಾನೆ. 4 ಭಾಗ ಮಾಡಿ ಅದನ್ನ ಒಂದು ಸಾಂಖ್ಯದ ಒಂದು ಮಾಹಿತಿಯನ್ನ, ಆಮೇಲೆ ಮತ್ತೆ ಒಂದು ಯೋಗದ ಮಾಹಿತಿಯನ್ನ, ಮತ್ತೆ ಇನ್ನೊಂದು ವೈರಾಗ್ಯದ ಮಾಹಿತಿ, ತಪಸ್ಸು, ಈ 4 ಜ್ಞಾನಗಳನ್ನ ಏನ್ ಮಾಡ್ತಾನೆ 4 ಕುಮಾರರಿಗೂ ಒಬ್ಬೊಬ್ಬರಿಗೂ ಕೊಡ್ತಾನೆ. ಸೊ ಜ್ಞಾನವನ್ನ ಬ್ರಹ್ಮ ಕೊಡ್ತಾನೆ, ಬಟ್ ಆ ಜ್ಞಾನದಲ್ಲಿ 4 ಭಾಗ ಮಾಡ್ಬಿಟ್ಟು ಆ 4 ವಿಭಾಗಗಳನ್ನು ಮಾಡಿ 4 ಇದನ್ನ ಬೇರೆ ಬೇರೆ 4 ಜನಕ್ಕೆ ಕೊಡ್ತಾರೆ. ಮತ್ತೆ ನಂತರ ಬರೋದು ಉಪಾಸನಾ ಕಾಂಡ. ಅಂದ್ರೆ 3 ಕಾಂಡದಲ್ಲಿ ಒಂದು ಜ್ಞಾನಕಾಂಡನ 4 ಕುಮಾರರಿಗೆ ಕೊಡ್ತಾರೆ, ಕರ್ಮಕಾಂಡದ ಇದು ಮಾಹಿತಿಯನ್ನ ದಕ್ಷಿಣಿಗೆ ಕೊಡ್ತಾನೆ. ನಂತರ ಉಪಾಸನಾ ಕಾಂಡದ ಅಂದ್ರೆ ಅದು ಭಕ್ತಿ ಸೇವೆ, ಅದರ ಒಂದು ಫುಲ್ ಮಾಹಿತಿಯನ್ನ ನಾರದರಿಗೆ ಕೊಡ್ತಾರೆ. ಇವರೆಲ್ಲ ತಮ್ಮ ತಂದೆಯಿಂದ ವೇದಗಳ ಜ್ಞಾನವನ್ನ ಪಿತ್ರಾರ್ಜಿತವಾಗಿ ಪಡಿತಾರೆ. ಅಂದ್ರೆ ಈ ಜ್ಞಾನಗಳನ್ನ ಪಿತ್ರಾರ್ಜಿತವಾಗಿ ತಂದೆಯಿಂದ ಪಡೀತಾರೆ. ಆದ್ರೆ ಇನ್ನೊಂದು ಇದಿದೆ, ಆದ್ರೆ ಇಸ್ಕಾನ್ ನಲ್ಲಿ ಗೌಡಿಯ ಒಂದು ವೈಷ್ಣವ ಸಂಪ್ರದಾಯದಲ್ಲಿ ಒಂದು 4 ಕುಮಾರಿಗೆ ಶ್ರೀಕೃಷ್ಣ ಅಂದ್ರೆ ಈ ಗೌಡಿಯ ಇದ್ರಲ್ಲಿ ಒಂಚೂರು ಡಿಫರೆನ್ಸ್ ಇದೆ ಅಂತಾರೆ. ಈಗ ಈ ನಾವು ತಿಳಿದ ಪ್ರಕಾರ ಬ್ರಹ್ಮ ಇವರಿಗೆ ಜ್ಞಾನವನ್ನ ಕೊಟ್ಟ ಅಂತೇಳಿ ಇದ್ರಲ್ಲಿ ನಾವು ತಿಳಿತೀವಿ. ಆದ್ರೆ 11ನೇ ಒಂದು ಸ್ಕಂದದಲ್ಲಿ ಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಈ ಯೋಗ ಜ್ಞಾನವನ್ನ ಕೊಟ್ಟವನು ನಾನು ನೇರವಾಗಿ ಇವ್ರ ಕುಮಾರರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಬರೀ ಸ್ವಲ್ಪ ಒಂಚೂರು ಇದಿದೆ, ಬಟ್ ಈ ತರ ಗೌಡ ಸಂಪ್ರದಾಯದಲ್ಲಿ ಈ ತರ ಇದೆ. ಬಟ್ ಈ ಒಂದು ಇದರಲ್ಲಿ ಹೀಗೆ ನೋಡಿದ್ರೆ ನಾವು ಎಲ್ಲಾ ಜ್ಞಾನವನ್ನ ಇವರು ಬ್ರಹ್ಮನಿಂದ ಪಡ್ಕೊಂಡ್ರು ಅಂತ ಹೇಳ್ತಾರೆ. ಸೊ ಇನ್ನ ಇದು ಹೇಳಿದರೆ ಇವರು ಕುಮಾರ ಸಂಪ್ರದಾಯದವರು ಕೃಷ್ಣನಿಂದ ಶ್ರೀಮನ್ನಾರಾಯಣ ಅಥವಾ ಕೃಷ್ಣನಿಂದ 18 ಅಕ್ಷರಗುಳ್ಳ ಒಂದು ಮಂತ್ರವನ್ನ ಪಡ್ಕೊಂಡ್ರು ಅಂತ ಹೇಳ್ತಾರೆ. ಓಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ ಅಂತ ಹೇಳ್ಬಿಟ್ಟು 18 ಅಕ್ಷರಗಳಿರುವ ಒಂದು ಮಂತ್ರವನ್ನ ಪಡ್ಕೊಂಡ್ರು. ಇದ್ರಿಂದನೇ ಅವರು ತಮ್ಮ ಒಂದು ಭಕ್ತಿ ಕಾರ್ಯವನ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದು ಎಲ್ಲಾ ಡೀಟೇಲ್ಸ್ ಎಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ವಿಷ್ಣು ಯಾಮನದಲ್ಲಿ ಇದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇದೆ. ಇದು ಕುಮಾರರಿಗೆ ನಿರಾಕಾರ ತಿಳುವಳಿಕೆ ಅಂತ ಕಾಣಲ್ಲ, ಅಂತಿಮ ಸತ್ಯವನ್ನು ಪರಮಾತ್ಮನಲ್ಲಿ ಕಾಣುತ್ತೆ ಅವಕಾಶ ಮಾಡ್ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್
4 ಕುಮಾರರ ವೈಕುಂಠಕ್ಕೆ ಭೇಟಿ ಇದೆ. ಈಗ ನಾವು ನೆಕ್ಸ್ಟ್ ಇವರ ವೈಕುಂಠಕ್ಕೆ ಭೇಟಿ ಇದೆ, ಭೇಟಿ ಮಾಡ್ತಾರಲ್ಲ, ಅದ್ರಲ್ಲಿ ಅದು 3ನೇ ಅಧ್ಯಾಯದ 3ನೇ ಸ್ಕಂದದ 15 ಮತ್ತೆ 15ನೇ ಶ್ಲೋಕದಲ್ಲಿ ಮತ್ತೆ 14ನೇ ಶ್ಲೋಕದಲ್ಲಿ ಇದು ಬರ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಹೋದಾಗ ಅಲ್ಲಿ ಏನಾಗುತ್ತೆ, ವೈಕುಂಠಕ್ಕೆ ಹೋದಾಗ ಶಾಪಕ್ಕೆ ಒಳಗಾದ ವೈಕುಂಠ ಲೋಕದ ದ್ವಾರಪಾಲಕರಾದ ಜಯ ಮತ್ತು ವಿಜಯ ಅವರ ಬಗ್ಗೆ ನಮ್ಗೆ 16ನೇ ಅಧ್ಯಾಯದಲ್ಲಿ 3ನೇ ಸ್ಕಂದದ 16ನೇ ಅಧ್ಯಾಯದಲ್ಲಿ ಬರುತ್ತೆ. ಮತ್ತೆ ಅದಕ್ಕೆ ಪರಿಹಾರ ವಿಷ್ಣುವಿನ ಪ್ರವೇಶ ಮಾಡಿ ಆ ಒಂದು ಪರಿಹಾರವನ್ನು ವಿಷ್ಣು ಅಂದ್ರೆ ಅವರಿಗೆ ಶಾಪ ಕೊಡ್ತಾನೆ. ಅದರಲ್ಲಿ ಒಂದು ಇದನ್ನ ತೀವ್ರತೆ ತುಂಬಾ ತೀವ್ರವಾಗಿರೋ ಶಾಪ ಕೊಡ್ತಾನೆ. ಅದರ ಪರಿಹಾರವನ್ನ ವಿಷ್ಣು ಬಂದು ಮಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಈಗ ತಂದೆಯಿಂದ ಜನ್ಮ, ಈಗ ಮೊದಲನೇ ಅಲ್ಲ ಸಾರಿ, ಈಗ ಇವ್ರು ಏನ್ ಮಾಡ್ತಾರೆ, ಇವ್ರು 5 ಜನ ಇದಾರಲ್ಲ, ತಂದೆಯಿಂದ ಒಂದು ಇದು ಪಡ್ಕೊಂಡ್ಬಿಟ್ಟಿದ್ದಾರೆ, ಈಗ ವರ ಪಡ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ತಪಸ್ಸು ಮಾಡ್ತಾರೆ. ಅವರ ತಂದೆ ಅವರ ತಪಸ್ಸಿನ ಫಲದಿಂದ ಮತ್ತೆ ಬಲದಿಂದ ಮತ್ತೆ ತಾವು ಪಡೆದ ಒಂದು ವರ ಏನಂದ್ರೆ 5 ವರ್ಷದ ಬಾಲಕರಾಗಿ ಕಾಣ್ತಾ ಇರ್ತಾರಲ್ವಾ, ಅವ್ರು ಏನಾಗಿರ್ತದೆ, ಇದನ್ನ ಹೇಳ್ತಾ ಇದ್ದೀನಿ, ಶಾಪಕ್ಕೆ ಹೇಗೆ ಒಳಗಾಗ್ತಾರೆ ಜಯ ವಿಜಯರು ಅಂತ. ತಮ್ಮ ಇದರಿಂದ ಅವ್ರು 5 ವರ್ಷದ ಬಾಲಕರಾಗಿ ಇರ್ತಾರೆ. ಹಾಗೆ ಒಮ್ಮೆ ಇರ್ತಾರೆ, ಅವರು ವಿಷ್ಣುವನ ಭೇಟಿ ಆಗೋಕ್ಕೋಸ್ಕರ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಆದ್ರೆ ವೈಕುಂಠ ಲೋಕದ ದ್ವಾರಪಾಲಕರಾದರೆ ಏನು ಜಯ ವಿಜಯ ಇದಾರಲ್ಲ, ಇವರು ಯಾರೆಂತ ಇವ್ರಿಗೆ ತಿಳಿಯಲ್ಲ, ಮಕ್ಳು ಅನ್ಕೊಂಡ್ಬಿಡ್ತಾರೆ. ಮಕ್ಳು ಅನ್ಕೊಂಡ್ಬಿಟ್ಟು ಫಸ್ಟ್ ಪಿಕ್ಚರ್ ಅಲ್ಲಿ ಇದೆ ನೋಡಿ, ಮಕ್ಳು ಅನ್ಕೊಂಡ್ಬಿಟ್ಟು ಅವ್ರನ್ನ ಒಳಗಡೆ ಬಿಡೋದಿಲ್ಲ. ಆಮೇಲೆ ವಿಷ್ಣು ವಿಶ್ರಾಂತಿ ಪಡೀತಿದ್ದಾರೆ, ಈಗ ಅವ್ರನ್ನ ನೀವು ಭೇಟಿ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅವಾಗ ಉತ್ತರವಾಗಿ ಇವ್ರು ಕುಮಾರ್ ಹೇಳ್ತಾರೆ, ಇದು ಹೇಗೆ ಸಾಧ್ಯ, ಭಗವಂತ ಭಕ್ತರನ್ನ ಪ್ರೀತಿಸ್ತಾನೆ, ಅವನಿಗೆ ಭಕ್ತರ ಕಂಡ್ರೆ ತುಂಬಾ ಪ್ರೀತಿ, ಮತ್ತೆ ಯಾವಾಗ್ಲೂ ಭಕ್ತರಿಗೆ ಯಾವಾಗ್ಲೂ ಅವನು ಲಭ್ಯವಾಗಿದ್ದಾನೆ, ಈಗ ಯಾಕೆ ನೀವ್ ತಡೆಯೋರು ಯಾರು, ನೀವು ತಡೆಯಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಿಮ್ ಅಂದ್ರೆ ತಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ, ಆದ್ರೆ ಜಯ ವಿಜಯರವರ ಒಂದ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಅವ್ರ ಮಕ್ಕಳು ಅಂತಾನೆ ತಿಳ್ಕೊತಾರೆ. ಹಾಗಾಗಿ ಬಹಳ ಕಾಲ ಒಂದು ಈ ವಾದ ಅವರ ನಡೀತಾನೆ ಹೋಗುತ್ತೆ. ನಂತರ ಇದು ಭಗವಂತನಿಗೆ ಗೊತ್ತಾಗುತ್ತೆ, ಓ ಇಲ್ಲಿ ತನ್ನ ದ್ವಾರದಲ್ಲಿ ಏನೋ ಗಲಾಟೆ ನಡೀತಿದೆ ಅಂತ ಗೊತ್ತಾಗುತ್ತೆ. ತನ್ನ ದ್ವಾರಪಾಲಕರಿಗೆ ಪಾಠ, ಅವ್ರಿಗೆ ಒಂದ್ ಸ್ವಲ್ಪ ಅಹಂ ಬಂದಿರುತ್ತೆ, ಸೊ ಅವ್ರಿಗೆ ಪಾಠ ಕಲ್ಸೋಕೋಸ್ಕರ ಇದನ್ ಮಾಡಿರ್ತಾನೆ. ಅಂದ್ರೆ ಏನ್ ಹೇಳ್ತಾ ಇದಾರೆ, ಈ ಸನತ್ ಕುಮಾರರು ತುಂಬಾ ಹೃದಯದಲ್ಲಿ ಅವರು ತುಂಬಾ ಕ್ಲಿಯರ್, ತುಂಬಾ ಅವರಿಗೆ 3 ಗುಣಗಳಲ್ಲಿ ಇದರಿಂದ ಅತೀತರಾಗಿದ್ದಾರೆ. ಆದ್ರೆ ಸಹ ಅವ್ರಿಗೆ ಕೋಪ ಹೇಗ್ ಬಂತು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹೇಗೆ ಅಂದ್ರೆ ಇದು ಅವರು ಭಗವಂತ ಅನ್ಕೊಳ್ತಾನಂತೆ, ನನ್ ದ್ವಾರಪಾಲಕರಿಗೆ ಸ್ವಲ್ಪ ಇದು ಬಂದಿದೆ, ಅಹಂ ಬಂದಿದೆ, ಇವರಿಗೆ ನಾನು ಪಾಠ ಕಲಿಸ್ಬೇಕು ಅಂತ ಏನ್ ಮಾಡ್ತಾರಂತೆ, ಸನತ್ ಕುಮಾರರ ಹೃದಯದಲ್ಲಿ ಕೋಪ ಬರೋ ತನಕ ಮಾಡ್ತಾರಂತೆ. ಇದು ಭಗವಂತನ ಒಂದು ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಅವಮಾನದಿಂದ ಕೋಪಗೊಂಡ 4 ಕುಮಾರರು, ಈಗ ಅವ್ರಿಗೆ ಕೋಪ ಬಂತು, ಇದೆಲ್ಲ ಭಗವಂತನ ಯೋಜನೆನೆ. ಅಂದ್ರೆ ಕೋಪ ನೋಡಿ, ಅಂಥವ್ರಿಗೆ ಕೋಪ ವೈಕುಂಠದಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಅದೆಲ್ಲ ಭಗವಂತನ ಇಚ್ಛೆ ಅಂತ ಹೇಳ್ತಾರೆ. ಅವನಿಗೆ ಕೋಪ ಬಂದ್ಬಿಟ್ಟು ಅವ್ರಿಗೆ ತಡ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಅವ್ರಿಗೆ ಅವಮಾನ ಆದಂಗಾಗುತ್ತೆ. ಅವಮಾನ ಆದಾಗ ಅವ್ರೇನ್ ಮಾಡ್ತಾರೆ, ತಮ್ಮ ದೈವಿಕ ಸ್ಥಾನವನ್ನ ಈಗ ಶಾಪ ಕೊಡ್ತಾ ಇದ್ದಾರೆ. ನಿಮ್ಮ ಏನು ಸ್ಥಾನ ಇದೆಯಲ್ಲ, ಈ ದೈವಿಕ ಸ್ಥಾನ ಇದೆಯಲ್ಲ, ಅದನ್ನ ಕಳೆದುಕೊಂಡ್ಬಿಟ್ಟು ನೀವು ಭೂಮಿಯ ಮೇಲೆ ಜನಿಸುವಂತೆ, ಭೂಮಿಯಲ್ಲಿ ಜನಿಸಿ ನೀವು ಅಂತ ಹೇಳಿ ಶಾಪ ಕೊಡ್ತಾರೆ. ವೈಕುಂಠ ಲೋಕದ ಅಂದ್ರೆ ಶಾಪ ಮಾಡಿದಾಗ ಇದನ್ನ ಈ ಶಾಪ ಕೊಟ್ಟಿದ ತಕ್ಷಣ ಈ ಭಗವಂತನಿಗೆ ಗೊತ್ತಾಗಿದ ತಕ್ಷಣ ಅವ್ನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅವನು ಇವ್ರು ಕೇಳ್ತಾರೆ, ಅವರು ಅವನ ನಮ್ಗೆ ಒಂದ್ ನಿಮಿಷ ಅದೇ ಕೇಳ್ತಾರೆ, ನಮ್ಮ ಈ ದ್ವಾರಪಾಲಕರು ಹೇಳ್ತಾರೆ, ನಮ್ಗೆ ಈ ಶಾಪ ಕೊಟ್ಟಿದ್ದಾರೆ, ಈ ಶಾಪದಿಂದ ವಿಮುಕ್ತಿ ಮಾಡಿ ಅಂತ. ಅವಾಗ ವಿಷ್ಣು ಹೇಳ್ತಾರೆ, ಇಲ್ಲ, ನಾನು ಈ ಶಾಪದಿಂದ ಈ ಮುಕ್ತಿ ಮಾಡಕ್ ಆಗೋದಿಲ್ಲ. ಅಂದ್ರೆ ಈಗ ಅವ್ರಿಗೆ ಏನ್ ಶಾಪ ಕೊಟ್ಟಿದ್ದಾರೆ, ನೀವು ಹೋಗಿ ಜನ್ಮ ತಾಳಿ ಇದ್ರಲ್ಲಿ ಅಂತ ಹೇಳ್ಬಿಟ್ಟಿದಾರಲ್ವಾ, ಹೋಗಿ ನೀವು ಮಾನವ ಜನ್ಮ ತಾಳಿ ಅಂತ ಹೇಳ್ಬಿಡ್ತಾರೆ. ಸೊ ಏನ್ ಹೇಳ್ತಾರೆ, ಬಂದು ನಮ್ಮ ಒಂದು ಶಾಪವನ್ನ ಪರಿಹರಿಸು ಅಂತ ಭಗವಂತನ್ ಕೇಳಿದಾಗ ಭಗವಂತ ಹೇಳ್ತಾನೆ, ಈ ಶಾಪವನ್ನ ನಾನು ಹಿಂತಗೊಳಕ್ ಆಗೋದಿಲ್ಲ, ಆದ್ರೆ ಈ ತೀವ್ರತೆ ಅಥವಾ ಇದೇನ್ ಕಠಿಣವಾಗಿದೆ, ಮಾನವ ಜನ್ಮ ತಗೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಈಗ ಅವ್ರು ಮಾನವ ಜನ್ಮ ಒಮ್ಮೆ ತಗೊಂಡ್ರೆ ಎಷ್ಟು ಜನ್ಮದಲ್ಲಿ ತನಕ ಇಲ್ಲಿರ್ಬೇಕಾಗುತ್ತೇನೋ, ಯಾವಾಗ ಮತ್ತೆ ಅಲ್ಲಿಂದ ಅವರಿಗೆ ಮುಕ್ತಿ ಅನ್ನೋದು ಅವರಿಗೆ ಮುಕ್ತಿ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಅಲ್ವಾ. ಅದರಿಂದ ಭಗವಂತ ಹೇಳ್ತಾನೆ, ಆ ತೀವ್ರತೆ ಆ ಕಠಿಣತೆಯನ್ನ ನಾನು ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾನೆ, 2 ಆಪ್ಷನ್ ಕೊಡ್ತಾನೆ ಅವರಿಗೆ. ಹೇಳ್ತಾನೆ, ನಿಮ್ಗೆ 2 ಒಂದು ಇದು ಕೊಡ್ತೀನಿ, ನಾನು ದಾರಿಯನ್ನ ಕೊಡ್ತೀನಿ ಅಂತ, ನೀವ್ 2ರಲ್ಲಿ ಯಾವ್ದಾರ ಒಂದು ಇದನ್ನ ಆರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಒಂದು ಹೇಳ್ತಾನೆ, ಭೂಮಿಯ ಭಕ್ತರಾಗಿ ನೀವು ಭೂಮಿಯ ಮೇಲೆ 7 ಜನ್ಮವನ್ನ ಪಡಿಬಹುದು, ಅಥವಾ ನನ್ನ ವೈರಿಯಾಗಿ 3 ಜನ್ಮವನ್ನ ಪಡೀರಿ ನೀವು ಅಂತ. ಅವಾಗ ಇವ್ರು ಯೋಚನೆ ಮಾಡ್ತಾರೆ,
ನಾನು ನಾವು 7 ಜನ್ಮನ ತನಕ ಅಂದ್ರೆ ಅವರಿಗೆ ಭಗವಂತನನ್ನ ತುಂಬಾ ದಿನ ತನಕ ಬಹಳ ದಿನ ಕಾಲ ಅವರಿಗೆ ಇರಕ್ಕಾಗಲ್ಲ, ಭಗವಂತನ ಬಿಟ್ಟಿರಕ್ಕಾಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, 7 ಜನ್ಮಗಳನ್ನ ಭಕ್ತರಾಗಿ ಪಡ್ಕೊಳ್ಳೋದಕ್ಕಿಂತ 3 ಜನ್ಮವನ್ನು ನಾವು ಅವನ ವೈರಿಗಳಾಗೆ ನಾವು ಯಾಕೆ ಒಂದು ಜನ್ಮವನ್ನ ತಾಳ್ಬಾರ್ದು ಅಂತ ಹೇಳಿ 2ನೇ ಆಪ್ಷನ್ ನ ಅವರು ಹಾಕೊಳ್ತಾರೆ. ಅಂದ್ರೆ ನಮ್ಗೆ 3 ಜನ್ಮ ಭಗವಂತನ ವೈರಿಯಾಗಿ, ನಿನ್ನ ವೈರಿಯಾಗಿ ನಮ್ಗೆ ಜನ್ಮವನ್ನ ಪಡಿತೀವಿ ಅಂತ ಹೇಳಿ ಒಪ್ಕೊಳ್ತಾರೆ. ಆಮೇಲೆ ನಮ್ಗೆ ಮೋಕ್ಷವನ್ನ ಸಿಕ್ಕುತ್ತೆ ಅಂತೇಳಿ ಅವ್ರು ನಿರ್ಧರಿಸ್ಬಿಟ್ಟು 2ನೇದು ಒಂದು ಇದನ್ನ ಅವರು ಇದ್ ಮಾಡ್ತಾರೆ, ಆಯ್ಕೆನ ಮಾಡ್ಕೊಳ್ತಾರೆ. ಕೊಟ್ಟ ಒಂದು ಆಪ್ಷನ್ ಅಲ್ಲಿ 2ನೇ ಇದನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಂತರ 4 ಕುಮಾರರಿಂದ ಶಾಪಕ್ಕೊಳಗಾದ ವೈಕುಂಠದ ದ್ವಾರಪಾಲಕರ ಜಯ ವಿಜಯರು ಭಗವಂತನ ವೈರಿಗಳಾಗಿ ಈಗ ಅವರಿಗೆ 2 ಒಂದು ಆಯ್ಕೆನ ಮಾಡ್ಬಿಟ್ಟಾಯ್ತು. ಈಗ ಅವ್ರಿಗೆ ಏನ್ ಹೇಳ್ತಾರೆ, ಈಗ 3 ಜನ್ಮ ಹೇಗೆ ನಿಮ್ಗೆ 3 ಜನ್ಮಗಳು ಅಂತ ಹೇಳಿದ್ರೆ, ಮೊದಲನೇ ಜನ್ಮ ಅದೇ ಸತ್ಯಯುಗದಲ್ಲಾಗುತ್ತೆ. ದಿತಿ ಮತ್ತು ಕಶ್ಯಪರ ಮುನಿಗಳ ಅಸುರ ಮಕ್ಕಳಾಗಿ ಬಿಡ್ತಾರೆ, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು. 2ನೇ ಜನ್ಮದಲ್ಲಿ ತ್ರೇತಾಯುಗದಲ್ಲಿ ಇದು ರಾವಣ ಮತ್ತು ಕುಂಭಕರ್ಣ ಆಗುವಂತ ಇದು ಬರುತ್ತೆ. 3ನೇ ಜನ್ಮದಲ್ಲಿ ದ್ವಾಪರ ಯುಗದ ಅಂತ್ಯದಲ್ಲಿ ಶಿಶುಪಾಲ ಮತ್ತು ದಂತವಕ್ರ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಮೊದಲನೇದು ಇದು ತಗೊಳ್ಳೋಣ. ಈ ಮೊದಲನೇ ಒಂದು ತಗೊಂಡ್ಬಿಟ್ರೆ, ಇದರಲ್ಲಿ ಮೊದಲನೇ ಜನ್ಮದಲ್ಲಿ ದಿತಿ ಮತ್ತು ಕಶ್ಯಪ ಮುನಿಗಳ ಅಸುರ ಮಕ್ಕಳಾಗಿ ಹುಡ್ತಾ ಇದಾರಲ್ವಾ. ಮೊದಲನೇ ಜನ್ಮನ ಅವರು ಅಂದ್ರೆ ಸತ್ಯಯುಗದಲ್ಲಿ ತಗೋತಾ ಇದ್ದಾರೆ, ಅಲ್ಲಿ ವಿಷ್ಣುವಿನ ವೈರುಗಳಾಗಿ ಹುಟ್ಟಿದ್ದಾರೆ. ಆಮೇಲೆ ರಾಕ್ಷಸ ಹಿರಣ್ಯಾಕ್ಷ ಇವಾಗ ಇವ್ರಿಬ್ನ ಸಂಹಾರ ಮಾಡ್ಬೇಕಲ್ಲ, ಇವ್ರಿಬ್ಬ ಸಂಹಾರ ಹೇಗೆ ಮಾಡ್ತಾನೆ ಭಗವಂತ ಅಂದ್ರೆ, ಈ ರಾಕ್ಷಸ ಹಿರಣ್ಯಾಕ್ಷ ಇರ್ತಾನಲ್ಲ, ಭೂಮಿಯನ್ನ ಗರ್ಭೋಕ್ತಕ ಸಾಗರದಲ್ಲಿ ಕತ್ಕೊಂಡು ಹೊರಟೋಗ್ಬಿಟ್ಟಿರ್ತಾನೆ. ನಂತರ ವಿಷ್ಣು ಏನ್ ಮಾಡ್ತಾನೆ, ವರಾಹ ಅವತಾರ ತಾಡ್ಬಿಟ್ಟು ಅದನ್ನ ಏನ್ ಮಾಡ್ತಾನೆ, ಗರ್ಭೋಕ್ತಕ ಕೆಳಗಡೆ ಹೋಗಿರೋ ಭೂಮಿಯನ್ನ ಮೇಲಕ್ಕೆ ಎತ್ತೋ ಸಮಯದಲ್ಲಿ ಈ ಹಿರಣ್ಯಾಕ್ಷ ಏನು ತಡಿತಾನಲ್ಲ, ಕದ್ಕೊಂಡು ಹೋಗಿದ್ದಾನೆ, ಅವನು ತಡಿತಾನೆ. ಮತ್ತೆ ಅವರಿಬ್ಬರಿಗೂ ಯುದ್ಧ ನಡೆಯುತ್ತೆ, 1000 ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ. ನಂತರ ಭಗವಂತ ಅವನನ್ನ ನಾಶ ಮಾಡ್ತಾನೆ. ನಂತರ ಹಿರಣ್ಯ ಅವರ ಮತ್ತೆ ನಂತರ ಅಸಾಧಾರಣ ಶಕ್ತಿಶಾಲಿ ಅದೇನಾಗಿಲ್ವಾ ಇವನಿದನಲ್ಲ ಹಿರಣ್ಯಕಶಿಪುನ ಅವನು ಏನ್ ಮಾಡ್ತಾನೆ, ಮತ್ತೊಂದು ಅವತಾರವಾದ ಭಗವಾನ್ ನರಸಿಂಹನ ಅವತಾರದಿಂದ ಕೊಲ್ತಾನೆ. ನಿಮಗೆ ಗೊತ್ತೇ ಇದೆ ನರಸಿಂಹ ಅವತಾರ. ಇವನ ಯಾವಾಗ್ಲೂ ತಾನೇ ಭಗವಂತ ಅಂತ ಹೇಳ್ಕೊಡ್ತಾ ಇರ್ತಾನೆ. ಭಗವಂತನ ಕಂಡ್ರೆ ಇವನಿಗೆ ಇದರಲ್ಲ, ತನ್ನ ಮಗ ಇದನ್ನೆಲ್ಲ ಪ್ರಹ್ಲಾದ ಭಗವಂತನ ಭಕ್ತ, ಅವನ ಒಂದು ಅವನಿಗೆ ಅವನ ಒಂದು ಇದನ್ನ ಅವನು ಒಪ್ಪಲ್ಲ, ಅಂದ್ರೆ ತಾನೇ ಭಗವಂತ ಅನ್ನೋದೇ ಇರುತ್ತೆ ಅವನಿಗೆ. ವಿಷ್ಣುವಿನ ಅವನಿಗೆ ತುಂಬಾ ಅಸೂಯೆ, ಭಗವಂತನ ಕಂಡ್ರೆ ತುಂಬಾ ಅಸೂಯೆ. ಆಮೇಲೆ ಏನ್ ಹೇಳ್ತಾನೆ, ಈ ಪ್ರಹ್ಲಾದನ ಹಲವಾರು ತರ ಕಷ್ಟ ಕೊಡ್ತಾನೆ. ಎಲ್ಲಾ ಕೊಟ್ಬಿಟ್ಟು ಕಡೆಗೆ ಏನ್ ಮಾಡ್ತಾನೆ ಭಗವಂತ, ಪ್ರಹ್ಲಾದನ ಒಂದು ಪ್ರಾರ್ಥನೆ ಮೇರೆಗೆ ಬಂದ್ಬಿಟ್ಟು ನರಸಿಂಹ ಅವತಾರದಲ್ಲಿ ಬಂದು ಇಲ್ಲಿ ಕೊಲ್ತಾನೆ. ಇದು ಒಂದು ಅವರ ಮೊದಲನೇ ಜನ್ಮ ಆಗುತ್ತೆ. ನಂತರ 2ನೇ ಜನ್ಮದಲ್ಲಿ 2ನೇ ಜನ್ಮದಲ್ಲಿ ಏನಾಗುತ್ತೆ ಅಂದ್ರೆ, ರಾವಣ ಮತ್ತು ಕುಂಭಕರ್ಣನಲ್ಲಿ ನೋಡಿ, ಇಲ್ಲಿ ರಾಮನ ಕೊಲ್ತಾ ಇರೋದು, ಇವನನ್ನ ರಾವಣನನ್ನ ರಾಮ. ನಂತರ ರಾಮ ಇಲ್ಲಿ ಕುಂಭಕರ್ಣನನ್ನ ಕೊಲ್ತಾ ಇರೋದು. 2ನೇ ಜನ್ಮದಲ್ಲಿ ರಾವಣ ಮತ್ತು ಕುಂಭಕರ್ಣ ಹುಟ್ಟಿ ಭಗವಂತ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರಿಂದ ಮರಣವನ್ನ ಹೊಂದ್ತಾರೆ. ನೆಕ್ಸ್ಟ್ 3ನೇ ಜನ್ಮದಲ್ಲಿ ಏನಾಗುತ್ತೆ, ದ್ವಾಪರ ಯುಗದ ಅಂತ್ಯದಲ್ಲಿ ಶಿಶುಪಾಲ ಮತ್ತು ದಂತವಕ್ರಾಗಿ ಬರ್ತಾರೆ. ಸೊ 3ನೇ ಜನ್ಮ ದ್ವಾಪರ ಯುಗದ ಅಂತ್ಯದಲ್ಲಿ ಆಗ್ತಾ ಇದೆ. ಇದು ಪರಮಪುರುಷ ಶ್ರೀಕೃಷ್ಣ ಮತ್ತು ಬಲರಾಮರಿಂದ ಕೊಲ್ಲಲ್ಪಡ್ತಾ ಇದ್ದಾರೆ ಮತ್ತು ವೈಕುಂಠದಲ್ಲಿ ತಮ್ಮ ಸ್ಥಾನವನ್ನ ಮರಳಿ ಪಡೀತಾ ಇದ್ದಾರೆ. ನಿಮಗೆ ಗೊತ್ತಲ್ಲ, ಶಿಶುಪಾಲ ಇಲ್ಲಿ ಅವನು ಯುಧಿಷ್ಠಿರ ರಾಜಸೂಯ ಯಾಗ ಮಾಡುವಾಗ ಇಲ್ಲಿ ಕೃಷ್ಣನಿಗೆ ಒಂದು ಅಗ್ರಸ್ಥಾನವನ್ನು ಕೊಟ್ಟಿರ್ತಾರೆ. ಇವನಿಗೆ ಶಿಶುಪಾಲನಿಗೆ ಕೃಷ್ಣನ ಕಂಡ್ರೆ ತುಂಬಾ ಅಸೂಯೆ. ಸೊ ಅವನನ್ನ ಬೈಯಕ್ ಶುರು ಮಾಡ್ತಾನೆ. ಅವನಿಗೆ ಅಲ್ಲೊಂದು ವರ ಇರುತ್ತೆ, ಅಂದ್ರೆ ಒಂದು ಇದಿರುತ್ತೆ ಅವನಿಗೆ. 101 ಸಾರಿ ಭಗವಂತನನ್ನ ಅವನು ಬೈಯೋ ತನಕ ಅವನು ಅವ್ರ ತಾಯಿಗೆ ಮಾತು ಕೊಟ್ಟಿರ್ತಾನೆ. ಅದೇ ಶಿಶುಪಾಲನ ತಾಯಿ ಅವಳಿಗೆ ಚಿಕ್ಕಮ್ಮ ಆಗ್ಬೇಕಾಗತ್ತೆ. ಸೊ ತಾಯಿ ಕಡೆಯಿಂದ ಸಿಸ್ಟರ್ ಇರ್ತಾಳೆ ಶಿಶುಪಾಲನಮ್ಮ. ಸೊ ಹೇಳಿರ್ತಾನೆ ಅಂದ್ರೆ, ಅಕಸ್ಮಾತ್ ತಪ್ಪಾದ್ರೆ ಕ್ಷಮಿಸಿ ಎಲ್ಲಾರು ಹೇಳುವಾಗ. ಆ ಚಿಕ್ಕಮ್ಮನಿಗೆ ಮಾತು ಕೊಟ್ಟಿರ್ತಾನೆ, ಅಂದ್ರೆ ಅವನು 101 ತಪ್ಪುಗಳನ್ನ ಆಗೋ ತನಕ ನಾನು ಕ್ಷಮೆ ಕೊಟ್ಟಿರ್ತೀನಿ ಅಂತ. ಈ ರಾಜಕೀಯ ಯುಗದಲ್ಲಿ ಯಾವಾಗ ತುಂಬಾ ಚೆನ್ನಾಗಿ ಬೈಯಕ್ ಶುರು ಮಾಡ್ತಾನೆ. ಸೊ 100 ಆಗೋ ತನಕ ಕಾದು 101ರಲ್ಲಿ ಆದ ನಂತರ ಶಿಶುಪಾಲನನ್ನ ತನ್ನ ಒಂದು ಇದರಿಂದ ಸುದರ್ಶನ ಚಕ್ರದಿಂದ ಅವ್ರನ್ನ ಇದ್ ಮಾಡ್ತಾನೆ. ಆ ರಾಜಶ್ರೀಯ ಯಜ್ಞ ಅದೊಂದು ಪವಿತ್ರ ಇದೆಲ್ಲ ಆ ಸ್ಥಳ ಆಗಿರುತ್ತೆ. ಸೊ ಅಲ್ಲಿ ಒಂದು ತೊಟ್ಟು ಸಹ ಒಂದು ರಕ್ತ ಬೀಳದ ಹಾಗೆ ಅವನನ್ನ ತನ್ನ ಇದರಿಂದ ಸುದರ್ಶನ ಚಕ್ರದಿಂದ ಇದ್ ಮಾಡ್ತಾನೆ.
ಸೊ ಶಿಶುಪಾಲ ಸಹ ಹೋಗಿ ಅವನ ಒಂದು ಇದ್ರಲ್ಲಿ ಐಕ್ಯ ಆಗ್ತಾನೆ ಆಕ್ಚುಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಗ ಇವನು ಹಾಗೇನೆ ಕೊಡ್ತಾನೆ. ಕುಂಭಕರ್ಣ ದಂತವಕ್ರನು ಸಹ ತನ್ನ ಗದೆಯಿಂದ ಅದೇ ಅವನ ಹೃದಯಕ್ಕೆ ಅಂದ್ರೆ ಎದೆಗೆ ಒದ್ಬಿಟ್ಟು ಕೌಮುದಿನಿ ಅಂತ ಕಾಣುತ್ತೆ ಅವನ ಗದೆ, ಇದರಿಂದ ಅವನನ್ನ ನಾಶ ಮಾಡ್ತಾನೆ. ಹೀಗೆ 3 ಜನ್ಮದ ಈ 3ನೇ ಒಂದು ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಒಂದು 3ನೇ ಅವತಾರ ಜನ್ಮ ಆದ ನಂತರ ಇವ್ರು ಏನ್ ಮಾಡ್ತಾರೆ, ತಮ್ಮ ಸ್ವಸ್ಥಾನವನ್ನ ಅಂದ್ರೆ ಇಬ್ಬರು ಜಯಾವಿಜಯರು ತಮ್ಮ ಸ್ಥಾನವನ್ನ ಮರಳಿ ಪಡೀತಾರೆ ಅಂತ ನಾವು ತಿಳಿಬಹುದು. ಈಗ 4 ಕುಮಾರರು ಈ ಪೃಥು ಮಹಾರಾಜ ಇವ್ರಂದ್ರೆ ಇವ್ರೇನ್ ಮಾಡ್ತಾರೆ, ಹಲವಾರು ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಸಲಹೆಯನ್ನು ಕೊಟ್ಟಿದ್ದಾರೆ ಇವ್ರಿದಾರಲ್ಲ. ಮತ್ತೆ ಇದನ್ನ ಹಲವಾರು ಗ್ರಂಥಗಳು ಸಹ ಸಾಕ್ಷಾತ್ಕರಿಸಿದ್ದಾರೆ, ಅಂದ್ರೆ ಅದನ್ನ ಸರ್ಟಿಫೈ ಮಾಡಿದಾವೆ. ಎಲ್ಲವೂ ಗ್ರಂಥಗಳಲ್ಲಿ ಹಲವಾರು ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಸಲಹೆ ಮತ್ತು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ತುಂಬಾ ಮುಖ್ಯವಾದದ್ದು ಅಂದ್ರೆ ಜಯವಿಜಯರಿಗೆ ಕೊಟ್ಟದ್ದು. ಅದು ನಮ್ಗೆ ಶ್ರೀಮದ್ ಭಾಗವತಮದಲ್ಲಿ ಬರೋದು ಇವರಿಬ್ಬರ ಬಗ್ಗೆ ಮಾತ್ರ ನಮ್ಗೆ ಮಾಹಿತಿ ಸಿಕ್ಕತ್ತೆ. ಸೊ ಜಯವಿಜಯರಿಗೆ ಅವರು ಈಗ ನಾವೆಲ್ಲ ನೋಡಿದ್ವಲ್ಲ, ಈ ತರ ಅವ್ರದ್ದು ಒಂದು ಇದಕ್ಕೆ ಮಾರ್ಗದರ್ಶನ ಅಥವಾ ಅವರ ಅವ್ರಿಗೆ ಆಧ್ಯಾತ್ಮಿಕ ಸಲಹೆ ಅಂದ್ರೆ ನಾವು ಇಷ್ಟ ತನಕ ನೋಡಿದ್ವಿ ಹೇಗೆ ಆದ್ರೆ ಒಂದು ಶಾಪಗ್ರಸ್ತರಾಗ್ತಾರೆ ಇದನ್ನ ನೋಡಿದ್ವಿ. ಈ ಪೃಥು ಮಹಾರಾಜನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು 4ನೇ ಸ್ಕಂದದಲ್ಲಿ ಬರುತ್ತೆ. ಪೃಥು ಮಹಾರಾಜನನ್ನ ಇದ್ದಕ್ಕಿದ್ದಂತೆ ಭೇಟಿಯಾಗೋ ಸಂದರ್ಭ ಬರುತ್ತೆ. ಅಂದ್ರೆ ಒಂದಿನ ಏನಾಗುತ್ತೆ ಅಂದ್ರೆ 4 ಕುಮಾರರು ಪೃಥು ಮಹಾರಾಜನ ಒಂದು ಸಭೆಗೆ ಸಡನ್ ಆಗಿ ಆಕಸ್ಮಿಕವಾಗಿ ಭೇಟಿ ಕೊಡ್ತಾರೆ. ಭೇಟಿ ಸಂದರ್ಭದಲ್ಲಿ ಮಹಾರಾಜ ಅವರನ್ನು ತಕ್ಷಣ ಗುರುಸ್ತಾನೆ. ಮಹಾರಾಜ ಪೃಥು ಮಹಾರಾಜ ತುಂಬಾ ದಕ್ಷ ಆಡಳಿತಗಾರ ಆಗಿರ್ತಾನೆ. ಅವನು ಭಗವಂತನ ಪೃಥು ಮಹಾರಾಜ ಏನಾಗುತ್ತೆ ಅಂದ್ರೆ ಅವನು ಭಗವಂತನ ಅವತಾರವ ಹೌದು. ಆಮೇಲೆ ಭೇಟಿಯ ಸಮಯದಲ್ಲಿ ಮಹಾರಾಜ ಅವನನ್ನು ತಕ್ಷಣ ಗುರುತಿಸ್ತಾನೆ. ಅಂದ್ರೆ ಚಿಕ್ಕ ಮಕ್ಕಳಾಗಿದ್ದ ಇವ್ರ 4 ಜನನ ಗುರುತಿಸ್ತಾನೆ. ಮತ್ತೆ ಅವರಿಗೆ ಋಷಿಗಳಿಗೆ ಭವ್ಯ ಸ್ವಾಗತ ಮಾಡ್ತಾನೆ. ಹೇಗೆ ನಾವು ಒಬ್ರು ಅಂದ್ರೆ ಅಂದ್ರೆ ಆಧ್ಯಾತ್ಮಿಕ ಪುರುಷರಾಗ್ಲಿ ಅಥವಾ ಮಹಾನ್ ವ್ಯಕ್ತಿಗಳನ್ನ ಹೇಗೆ ನಾವು ಫಸ್ಟ್ ಆಫ್ ಆಲ್ ಎಲ್ಲಾನು ಚೆನ್ನಾಗಿ ಸ್ವಾಗತ ಮಾಡ್ಬೇಕು ಅಂತ ಮಾಡ್ಬೇಕು. ಆದ್ರೆ ಋಷಿಗಳು ಮತ್ತೆ ಮುನಿಗಳು ಅಥವಾ ಗುರುಗಳು ಇಂಥವನ್ನ ಹೇಗೆ ಸ್ವಾಗತ ಮಾಡ್ಬೇಕು ಅಂತ ಹೇಳಿ ಒಂದು ಮಾದರಿ ತರ ನೋಡಿ ಪೃಥು ಮಹಾರಾಜ ತೋರ್ಸ್ಕೊಡ್ತಾ ಇದ್ದಾನೆ. ಅವರಿಗೆ ಗುರುತಿಸ್ತಾನೆ. ಮತ್ತೆ ಋಷಿಗಳಿಗೆ ಭವ್ಯ ಸ್ವಾಗತ ನೀಡ್ತಾನೆ. ನಮ್ರತೆಯಿಂದ ನಮಸ್ಕರಿಸ್ತಾನೆ. ಪಾದಗಳನ್ನ ತೊಳೆದ್ಬಿಟ್ಟು ನೀರನ್ನ ತಲೆ ಮೇಲೆ ಸಿಂಪಡಿಸ್ಕೊಳ್ತಾನೆ. ಅವರ ಅನಿರೀಕ್ಷಿತ ಭೇಟಿಯಿಂದ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಅದೃಷ್ಟ ಅನ್ಕೊಳ್ತಾನೆ. ನಿಮ್ಮನ್ನ ಕಂಡದ್ದು ನಾನು ಬಹಳ ನನ್ನ ಅದೃಷ್ಟ ಅಂತಾನೆ. ನಂತರ ರಾಜನಾದವನು ಆಮೇಲೆ ಇವರಿಗೆ ಕೇಳ್ತಾನೆ, ರಾಜನಾದವನು ಹೇಗೆ ಒಂದು ತನ್ನ ರಾಜ್ಯವನ್ನ ಆಳ್ಬೇಕು, ಪ್ರಜೆಗಳನ್ನ ಹೇಗೆ ಪ್ರಜೆಗಳನ್ನ ಭೌತಿಕ ಅಸ್ತಿತ್ವದ ಒಂದು ಉರಿಯುತ್ತಿರ ಒಂದು ಬೆಂಕಿಯಿಂದ ಹೇಗೆ ರಕ್ಷಿಸಬಹುದು ಒಬ್ಬ ರಾಜ ಆದವನು ಅಂತೇಳಿ ಅವ್ರು ಕೇಳ್ತಾನೆ ಅಂತ ಮಾರ್ಗದರ್ಶನ ಕೇಳ್ತಾರೆ. ಮತ್ತು ಜೀವನದ ಅಂತಿಮ ಗುರಿ ಏನು ಅಂತೇಳಿ ಈ ತರ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಉತ್ತರವಾಗಿ 4 ಕುಮಾರರು ಏನ್ ಹೇಳ್ತಾರೆ ಅಂದ್ರೆ ಪೃಥು ಮಹಾರಾಜನಿಗೆ ಮುಕ್ತಿಯ ಮಾರ್ಗ, ಮತ್ತೆ ಸಾಧುಗಳ ಸಂಘ ಮಾಡ್ಬೇಕು, ಮತ್ತೆ ಭೌತಿಕ ಬಂಧನದಿಂದ ಹೇಗೆ ಬಿಡುಗಡೆ ಪಡಿಬಹುದು ಅಂತ ಹಲವಾರು ವಿಷಯಗಳ ಬಗ್ಗೆ ಹೇಳ್ತಾರೆ. ನಂತರ ಅಂತಿಮವಾಗಿ ಹೇಳ್ತಾರೆ ಅವರು ಭಕ್ತಿ ಸೇವೆ ಮತ್ತು ಕೃಷ್ಣನಿಗೆ ಶರಣಾಗುವುದನ್ನ ಬೋಧಿಸ್ತಾರೆ. ಇವೆಲ್ಲಾದು ಹೇಳ್ತಾರೆ. ನಂತರ ಹೇಳ್ತಾರೆ ಭಗವಂತನಿಗೆ ನಾವು ಶರಣಾಗ್ಬೇಕು, ಮತ್ತೆ ಅವನ ಭಕ್ತಿ ಸೇವೆ ಮಾಡ್ಬೇಕು. ಇದೇ ಎಲ್ಲರ ಅಂತಿಮ ಇದು ಗುರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ನಂತರ ಅವರಿಗೆ ಆಶೀರ್ವಾದ ಮಾಡಿ ಅಂತ ತಮ್ಮ ಅಲ್ಲಿಂದ ತೆರಳುತ್ತಾರೆ ಅಂತ ಹೇಳ್ತಾರೆ. ಮತ್ತೆ ಇವರ ಒಂದು ಮಾರ್ಗದರ್ಶನ ಮತ್ತೆ ಆಧ್ಯಾತ್ಮಿಕ ಸಲಹೆಯನ್ನ ಬೇರೆ ಹಲವಾರು ಗ್ರಂಥಗಳಲ್ಲಿ ನಾವು ನೋಡ್ಬೋದು. ಅದರಲ್ಲಿ ನಾರದರಿಗೆ ಅವರು ಕೊಟ್ಟಿದ್ದಾರೆ ಅಂತ ಕೊಡ್ತಾರೆ. ನಾರದರಿಗೆ ಮತ್ತೆ ಪರಾಶರ ಮುನಿಗೆ ಮತ್ತೆ ರುದ್ರಾಸುರ ಇವ್ರಿಗೆಲ್ಲರಿಗೂ ಅವರು ಕೆಲವೊಂದು ಆಧ್ಯಾತ್ಮಿಕ ಸಲಹೆ ಮತ್ತೆ ಮಾರ್ಗದರ್ಶನವನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೀವಿ. ಇಷ್ಟು ನನ್ನ ಹರಿಕೃಷ್ಣ. ಇಷ್ಟು ವಿಷಯವನ್ನ ನಾನು ಹೇಳಿದ್ದೀನಿ. ಇದರಲ್ಲಿ ಏನಾರ ತಪ್ಪುಗಳಾಗಿದ್ರೆ ನನ್ನನ್ನ ಕ್ಷಮಿಸಿ. ಇಲ್ಲಿಗೆ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರಿ ಬೋಲ್. ಕೃಷ್ಣ. ಚೆನ್ನಾಗಿತ್ತು. ಎಲ್ಗೋ ಹೊರಟೋದ್ವಿ ಮಾತಾಜಿ ನಾವೆಲ್ಲ. ಎಲ್ಲಿಗೋ ಹೊರಟೋದ್ವಿ ಮಾತಾಜಿ ನಾವೆಲ್ಲ. ನೀರ್ ಕೊಡು ಅನ್ನೋ ಧನ್ಯವಾದಗಳು ಮಾತಾಜಿ.
ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಇಲ್ಲಮ್ಮ ಅವಳೇನು ತಿಂದಿಲ್ಲಲ್ಲ, ನೀವು ತಿಂದ್ರಿ ಆಮೇಲೆ ಮಾಡ್ದೆ. ಹರೇ ಕೃಷ್ಣ. ಯಾರಿಗಾರ ಏನಾರ ಹೇಳೋದಿದ್ರೆ ಹೇಳ್ಬೋದು. ಮತ್ತ ಅದ್ರ ಚೇಂಜ್ ಇಲ್ಲ ಏನು ಪ್ರಿಸರ್ವೇಟಿವ್ ಇರುತ್ತೆ, ಇದಿರುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದ್ರೂ ಕೇಳುದಿದ್ರೆ ಕೇಳ್ಬೋದು, 5 ನಿಮಿಷ ಟೈಮ್ ಇದೆ. ಬೆಂಗಳೂರಿಗೆ ಹೋಗ್ತಾರಲ್ಲ ಕೆಲ್ಸಕ್ಕೆ, ಅವಳೇ ಸರಿ. ಅದು ಬೇಡ, ಬ್ಯಾಂಗ್ಳೂರಿಗೆಲ್ಲ ನಾವು ಹೋಗುದಿಲ್ಲ ಬಿಡಿ. ಸಿಗುತ್ತೆ ಎಲ್ಲ ಕಡೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಈ 4 ಕುಮಾರರಿದ್ರಲ್ಲ, ಅಂದ್ರೆ ಅವರು ಮೊದಲು ನಿರಾಕಾರವಾದಿದ್ರು, ನಂತರ ಅವರು ಭಕ್ತರಾದ್ರಂತನ? ಹೌದು ಹೌದು ಮಾತಾಜಿ. ಅದು ಬರೀ ಅವರು ಮೊದಲ ಹಂತದಲ್ಲಿ ಬರೀ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಒಂದು ಇದು ಬ್ರಹ್ಮಜ್ಯೋತಿಯನ್ನಷ್ಟೇ ಅವರು ನಂಬ್ತಾ ಇರ್ತಾರೆ. ಅಂದ್ರೆ ಅಲ್ಲಿವರೆಗೂ ಅವರು ಒಂದು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡ್ಕೊಂಡಿರ್ತಾರೆ. ನಂತರ ಯಾವಾಗ ಭಗವಂತನ ಒಂದು ಲೋಕಕ್ಕೆ ಹೋಗ್ತಾರೋ, ಅವನ ಸ್ವರೂಪವನ್ನು ನೋಡ್ತಾರೋ, ಪ್ರತ್ಯಕ್ಷವಾಗಿ ನೋಡ್ತಾರೋ, ಅವಾಗ ಗೊತ್ತಾಗುತ್ತೆ, ಓ ಬರೀ ಇದು ಜ್ಯೋತಿ ಅಷ್ಟೇ ಅಲ್ಲ, ನಾವ್ ಇಷ್ಟು ದಿನ ಏನು ಬ್ರಹ್ಮ ಜ್ಯೋತಿ ಅಥವಾ ಬ್ರಹ್ಮನ್ ಸಾಕ್ಷಾತ್ ಇದಷ್ಟೇ ಅಲ್ಲ ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಭಗವಂತನಿಗೆ ರೂಪ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದು ಆದದ್ದು ಅವನ ಸ್ವರೂಪವನ್ನ ನೋಡ್ತಾರೆ, ಮತ್ತೆ ಅವನ ಪಾದಕ್ಕೆ ಅರ್ಪಿಸಿದ ಒಂದು ತುಳಸಿ ಮತ್ತೆ ಶ್ರೀಗಂಧದ ಒಂದು ವಾಸನೆಯನ್ನ ಅಘ್ರಾಣಿಸೋದ್ರಿಂದ ಅವರು ಆತರ ಚೇಂಜ್ ಆಗ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಇವರು ಜ್ಞಾನ ಶಕ್ತಿಯ ಅವತಾರ, ಅದು ಹೇಳಿದ್ರ ಅಲ್ವಾ? ಹೌದು, ಜ್ಞಾನ ಶಕ್ತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲೋಸ್ ಮಾಡ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದಗಳು. ನಿಮ್ಗೂ ಧನ್ಯವಾದ ಮಾತಾಜಿ, ನಮ್ಗೆ ಅವಕಾಶ ಕೊಟ್ಟಿದ್ದೀರಲ್ಲ ಮಾತಾಜಿ. ನಾವೇಣಿ ನಾನೆಲ್ಲ ಕೊಟ್ಟದ್ದು ಪ್ರಭುಪಾದ್ರು ಮತ್ತೆ ನಮ್ಮ ದೇವಸ್ಥಾನದ ಮಾತಾಜಿ ಅವರು ಬಿಹೈಂಡ್ ದ ಸ್ಕ್ರೀನ್, ಅವರು ಪರದೆಯ ಹಿಂದೆ ಇದ್ದಾರೆ, ಪರದೆಯ ಮುಂದೆ ಇರೋರು ನೀವೀಗ. ಆಯ್ತಾ? ನಿಮ್ಗೂ ಸಹ ನಮ್ಗೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಫ್ಟರ್ ಅ ಲಾಂಗ್ ಟೈಮ್ ಪ್ರಭುಪಾದರ ಚರಣಗಳಿಗೆ ಸಲ್ಲಿಸುವ ಮಾತಾಜಿ. ಎಲ್ಲವನ್ನು ಪ್ರಭುಪಾದರ ಚರಣಗಳಿಗೆ ಸಲ್ಲಿಸೋಣ. ಏನು ಮಾತಾಜಿ ಹೇಳ್ತಾ ಇದ್ರಿ? ಹರೇ ಕೃಷ್ಣ ಮಾತಾಜಿ. ನಾನ್ ಗ್ರೀಷ್ಮ ಮಾತಾಜಿ. ತುಂಬಾ ಸಮಯದ ನಂತರ ನಿಮ್ಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಚೆನ್ನಾಗಿ ನಡೆಸ್ಕೊಟ್ರಿ. ಹರೇ ಕೃಷ್ಣ ಮಾತಾಜಿ. ಇಲ್ಲ, ನನ್ ಪ್ರಯತ್ನ ಅದೇನು ಎಷ್ಟು ಮಟ್ಟಿಗೆ ಇದೆ ಗೊತ್ತಿಲ್ಲ. ಹರೇ ಕೃಷ್ಣ. ಎಂಡ್ ಮಾಡಿ. ಯಾರಿಗೂ ಏನು ಡೌಟ್ ಇಲ್ಲದಿದ್ರೆ ಎಂಡ್ ಮಾಡೋಣ. ಮಾಡ್ಲಾ ಮಾತಾಜಿ? ನಾನು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿ ನೆರೆದಂತ ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು.